ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ, ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿಯ ವಿಶೇಷ ಸಂಚಿಕೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಿಶಾಂತ್ ಕೌಡು. ಸೊ ಇವತ್ತಿನ ಜನಧ್ವನಿಯಲ್ಲಿ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂಥ ವಿಚಾರ ವಕ್ಫ್. ಲೋಕಸಭೆ ಆಯಿತು, ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರ ಆಯಿತು, ಅದರ ಬಳಿಕ ರಾಷ್ಟ್ರಪತಿಯವರ ಅಂಕಿತವೂ ಕೂಡ ಆಯಿತು. ಸೊ ಇನ್ನೇನಿದ್ರೂ ಕೂಡ ಅದು ಕಾನೂನಾಗುವಂಥ ಒಂದು ಪ್ರೊಸೆಸ್ ಮಾತ್ರ ಪೆಂಡಿಂಗ್ ಉಳಿದಿರುವಂಥದ್ದು. ಸೊ ಇಂಥ ಘಟ್ಟದಲ್ಲಿ ಲೋಕಸಭೆಯಲ್ಲಾಗಿರ್ಬೋದು ಅಥವಾ ರಾಜ್ಯಸಭೆಯಲ್ಲಾಗಿರ್ಬೋದು ಪ್ರತಿಧ್ವನಿಸಿರುವಂಥ ಒಂದು ಮೇಜರ್ ವಿಚಾರ ಅಂತ ಹೇಳಿದರೆ ವಕ್ಫಿಗೆ ಸಂಬಂಧಪಟ್ಟಂತೆ ಅದು ಕರಾವಳಿಯ ಒಬ್ಬ ವ್ಯಕ್ತಿಯ ಹೆಸರು. ಅನ್ವರ್ ಮಾಣಿಪಾಡಿ ಅವರು ನೀಡಿರುವಂಥ ಒಂದು ರಿಪೋರ್ಟ್ನಿಂದಾಗಿ ದೇಶದಾದ್ಯಂತ ಈ ಸುದ್ದಿ ದೊಡ್ಡ ಮಟ್ಟಕ್ಕೆ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಸೊ ಅನ್ವರ್ ಮಾಣಿಪಾಡಿ ಅವರು ನೀಡಿರುವಂತಹ ವರದಿಯಲ್ಲಿ ಏನಿತ್ತು ಸ್ಪಷ್ಟವಾಗಿ, ಅವರು ಆ ಪ್ರೊಸೆಸ್ಸನ್ನು ವಕ್ಫಲ್ಲಿ ಯಾರೆಲ್ಲ ಭೂ ಕಬಳಿಕೆಯನ್ನು ಮಾಡಿದರು, ಆ ಸಂದರ್ಭದಲ್ಲಿ ಅವರು ಯಾವ ಥರ ಅದನ್ನು ಫೇಸ್ ಮಾಡಿದರು, ವಕ್ಫಿಗೆ ಸಂಬಂಧಪಟ್ಟಂತೆ ಅವರ ಬಳಿ ಇರುವಂತಹ ಡೀಟೇಲ್ಸ್ಗಳೇನು, ಅದೆಲ್ಲವನ್ನ ಕೂಡ ಇವತ್ತಿನ ಜನಧ್ವನಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಸಮಯ. ನಮ್ಮ ಜೊತೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಅನ್ವರ್ ಮಾಣಿಪಾಡಿ ಅವರೇ ನೇರವಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಅವರನ್ನು ಮೊದಲಾಗಿ ವೆಲ್ಕಮ್ ಮಾಡ್ಕೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅನ್ವರ್ ಸರ್, ತಮ್ಮ ಗಮನಕ್ಕೂ ಕೂಡ ಬಂದಿರುವಂತೆ ತಮ್ಮ ವರದಿಯ ಬಳಿಕ ಆಗಿರುವಂಥ ಒಂದು ಮಹತ್ತರ ಬೆಳವಣಿಗೆ, ಹಲವು ವರ್ಷಗಳ ಬಳಿಕ ಅಂತ ಹೇಳ್ಬೋದು. ಲೋಕಸಭೆ ಆಯಿತು, ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರ ಆಯಿತು, ಈಗ ರಾಷ್ಟ್ರಪತಿಯವರ ಅಂಕಿತವೂ ಕೂಡ ಬಿದ್ದಿದೆ ವಕ್ಫ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ. ತಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ದಿವಸ ಯಾವಾಗ ವಕ್ಫ್ ಬಿಲ್ಲಿನ ಅಮೆಂಡ್ಮೆಂಟ್ ಚರ್ಚೆ ಆಗ್ತಿತ್ತೋ ಪಾರ್ಲಿಮೆಂಟ್ರಲ್ಲಿ ಮತ್ತು ಅದನ್ನು ಮಸೂದೆಯನ್ನು ಮಂಡಿಸಲಿಕ್ಕೆ ತಯಾರಾಗಿದ್ದರು, ಅದನ್ನು ಬಹಳ ಗಮನ ಕೊಟ್ಟು ನಾನು ಅದನ್ನು ಫಾಲೋ ಮಾಡ್ತಿದ್ದೆ. ಯಾಕಂತ ಹೇಳಿದರೆ ಕಳೆದ ಅಕ್ಟೋಬರಿಂದ ನಾನು ಡೆಲ್ಲಿಗೆ ಹೋಗ್ತಾ ಬರ್ತಾಯಿದ್ದೆ. ಆ ವಿಷಯದಲ್ಲಿ ಚರ್ಚೆ ಮಾಡಿಕೊಂಡು ಅದು ಬೇಕಾದ ಇನ್ಪುಟ್ ಎಲ್ಲ ಕೊಡ್ತಾಯಿದ್ದೆ. ಹಾಗೆ ಬರುವಾಗ ನಾನು ಅದನ್ನು ಬಹಳ ಶ್ರದ್ಧೆಯಿಂದ ನೋಡ್ತಾ ಇದ್ದಾಗ ನನಗೆ ಭಾಳ ಸಂತೋಷ ಕೊಡ್ತಾಯಿದ್ದೆ. ಯಾಕಂತ ಹೇಳಿದ್ರೆ 2012ರಲ್ಲಿ ನಾನು ಈ ವಕ್ಫ್ ಸ್ಕ್ಯಾಮ್ ಏನಿದೆಯೋ, ಈ ಕಬಳಿಕೆ ಏನಿತ್ತೋ ನಮ್ಮ ರಾಜ್ಯದಲ್ಲಿ, ಅದರ ಬಗ್ಗೆ ಒಂದು ದೊಡ್ಡ ವರದಿಯನ್ನು ಕೊಟ್ಟಾಗ ಅದು ಯಾವಾಗ ಬರುತ್ತೋ, ಯಾವಾಗ ಇಂಪ್ಲಿಮೆಂಟ್ ಆಗುತ್ತೋ ಅನ್ನೋ ಭಾಳಷ್ಟು ಡೌಟ್ಗಳಿತ್ತು ಎಲ್ಲ ತುಂಡು. ಹಾಗೆ ಆಯ್ತದು. ಕೆಲವರು ಅದಕ್ಕೆ ಅಡ್ಡಗಾಲು ಕೊಟ್ಟರು, ತಡೆಗಟ್ಟಿದರು, ಆಗಲಿಲ್ಲ. ದೇವರ ದಯೆಯಿಂದ ಅದು ಬಹಳ ಮೆಲ್ಲೆ ಮೆಲ್ಲೆ ಅದು ಮುಂದೆ ಹೋಗ್ತಾ ಇತ್ತು. ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಆದರೂ ಸಂಚಲನ ಮೂಡಿಸ್ತಿತ್ತು. ಬಹಳ ದೊಡ್ಡದಾಗಿ ರಾಜ್ಯ ಇಡೀ, ಕೆಲವೊಮ್ಮೆ ದೇಶವಿಡೀ ವ್ಯಾಪಿಗೊಳ್ತಿತ್ತು. ಟಿ ವಿಯಲ್ಲಿ ಪ್ರೆಸ್ಸೆಲ್ಲ ಬರ್ತಿತ್ತು. ಬರ್ತಾ ಬರ್ತಾ ಅದು ಜೋರಾಗಿ ಹೋಯಿತು. ನಾನು ಆ ವರದಿಯಲ್ಲಿ ಒಂದು ಬಹಳ ಕಳಕಳಿಯಿಂದ ವಿನಂತಿ ಮಾಡಿಕೊಂಡಿದ್ದೆ. ಈ ಕಬಳಿಕೆ ಏನಿತ್ತೋ ಇದನ್ನು ನಿಲ್ಲಿಸಬೇಕಾದ್ರೆ ಪ್ರಸ್ತುತ ಇದ್ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇತ್ತೋ ಅದು ಸಾಕಾಗಲ್ಲ ಅದು ನನಗೆ ತೋಚಿತ್ತು. ಯಾಕೆಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ವಕ್ಫ್ ಪ್ರಾಪರ್ಟಿಯನ್ನು ದೋಚ್ತಾ ಹೋಗಿದ್ದಾರೆ ವಕ್ಫ್ ಬೋರ್ಡ್ನವರು ಮತ್ತು ಅದಕ್ಕೆ ಸಂಬಂಧಪಟ್ಟವರು. 1913ರಲ್ಲಿ ನಮ್ಮ ದೇಶದಲ್ಲಿ 18 ಲಕ್ಷ ಎಕರೆ ನಮ್ಮಲ್ಲಿತ್ತು. 2013ರಲ್ಲಿ ಅದು 9 ಲಕ್ಷಕ್ಕೆ ಇಳಿದಿತ್ತು. ಹಾಗೆ
ನಮ್ಮ ಕರ್ನಾಟಕದಲ್ಲಿ 54,000 ಎಕರೆ ಜಾಗವಿತ್ತು ಮತ್ತು ನಮಗೆ ತಿಂಗಳಿಗೆ ಸಾಧಾರಣ 300 ಇಂದ 500 ಕೋಟಿಯಷ್ಟು ಗಳಿಕೆ ಇರುವ ಕಾಂಪ್ಲೆಕ್ಸ್ಗಳಿದ್ದವು. ಆದರೆ ಇದು ಯಾವುದೂ ಆಗ್ತಾ ಇದ್ದಿಲ್ಲ. ಅದರಲ್ಲಿ 29,000 ಎಕರೆ ಕಬಳಿಕೆ ಆಗಿತ್ತು ಮತ್ತು 400-500 ಕೋಟಿಯಲ್ಲಿ ನಮಗೆ ಸಂಪಾದನೆ ಇರಬೇಕಿತ್ತೋ ಅದು ಕೇವಲ 60 ಲಕ್ಷ 50 ಲಕ್ಷ ಸಿಗ್ತಿತ್ತು ನಮಗೆ. ಅದೊಂದೇ ಸಾಕಿತ್ತು ನಮ್ಮ ಇಡೀ ಜನಾಂಗದ ಇಡೀ ಮುಸಲ್ಮಾನರ ಅನ್ನು ಮೇಲ್ತರಲಿಕ್ಕೆ. 2-3 ಮೆಡಿಕಲ್ ಕಾಲೇಜುಗಳು ನಮ್ಮ ಕೈಯಿಂದ ಹೊರಟೋಗಿತ್ತು. ಅದು ವಕ್ಫ್ ಪ್ರಾಪರ್ಟಿಯಲ್ಲಿ ಇತ್ತು. ಭಾಳಷ್ಟು ಸಂಕೀರ್ಣಗಳು ಇತ್ತು, ಭಾಳಷ್ಟು ಇಂಜಿನಿಯರಿಂಗ್ ಕಾಲೇಜುಗಳಿದ್ದವು, ಭಾಳಷ್ಟು ಬೇರೆ ಬೇರೆ ವಿಷಯಗಳಿದ್ದವು, 5 ಸ್ಟಾರ್ ಹೋಟೆಲ್ಗಳಿದ್ದವು. ಇವೆಲ್ಲ ನಮ್ಮ ಬಡ ಮುಸಲ್ಮಾನರಿಗೆ ಸೇರಿದ್ದು. ನಾನು ಈ ವಕ್ಫ್ ಪ್ರಾಪರ್ಟಿಯ ಸ್ಕ್ಯಾಮ್ ಏನಿತ್ತು, ವರದಿ ಏನಿತ್ತು, ಅದನ್ನು ಹೇಗೆ ಶುರು ಮಾಡಿದೆ ಅಂತ ಹೇಳಿದರೆ, ಯಾವ ಆಧಾರದಲ್ಲಿ 1998ರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಆಜ್ಞೆ ಇತ್ತು, ಜಡ್ಜ್ಮೆಂಟ್. ಅದರ ಪ್ರಕಾರ ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್. ಒಮ್ಮೆ ಎಲ್ಲಾದರೂ ನಮ್ಮ ವಕ್ಫ್ ಆಸ್ತಿಯನ್ನು ಕಬಳಿಕೆ ಆಗಿದ್ದರೆ ಅದು ಯಾವಾಗಲೂ ಒಮ್ಮೆ ಆದರೂ ಅದು ನಮ್ಮ ಗೆಜೆಟ್ ನೋಟಿಫಿಕೇಷನ್ ಬಂದಿದ್ದರೆ ಅದನ್ನು ಯಾರು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆ ಆಧಾರದ ಮೇಲೆ ಈ ಸುಪ್ರೀಂ ಕೋರ್ಟ್ ಆಜ್ಞೆ ಜಡ್ಜ್ಮೆಂಟ್ ಇತ್ತು. ಅದರ ಪ್ರಕಾರ ಎಷ್ಟೇ ವರ್ಷವಾಗಲಿ, 50 ವರ್ಷವಾಗಲಿ, 100 ವರ್ಷವಾಗಲಿ, 200 ವರ್ಷವಾಗಲಿ, ಅದನ್ನು ಯಾರಾದರೂ ಕಬಳಿಕೆ ಮಾಡಿದರೆ ಅದು ಒಮ್ಮೆ ಗೆಜೆಟ್ ನೋಟಿಫಿಕೇಷನ್ ಆಗಿ ವಕ್ಫ್ ಪ್ರಾಪರ್ಟಿದು ಆಗಿದ್ದರೆ ಅದು ಹೇಗೆ ಇರಲಿ, ಮೆಡಿಕಲ್ ಕಾಲೇಜ್ ಇರಲಿ, 5 ಸ್ಟಾರ್ ಹೋಟೆಲ್ ಇರಲಿ, ಅಥವಾ ಸಂಕೀರ್ಣಗಳಿರಲಿ, ಏನೇ ಇರಲಿ, ಗೌರ್ಮೆಂಟ್ ಆಫೀಸ್ಗಳಿರಲಿ, ಏನೇ ಇರಲಿ, ಅದು ಕ್ರಮವಾಗಿ ಲಾಕ್ ಸ್ಟಾಕ್ ಆ್ಯಂಡ್ ಬ್ಯಾರಲ್ ವಾಪಸ್ ಬರಬೇಕು. ಒಂದು ಕುರ್ಚಿ ಕೂಡ ಇದ್ದರೆ ಅಲ್ಲಿ ಅದು ತಗೊಂಡು ಹೋಗಲಿಕ್ಕಿಲ್ಲ, ಒಂದು ಸ್ಕ್ರೂ ಕೂಡ ತೆಗೆಯೋಂಗಿಲ್ಲ. ಆ ಒಂದು ಆಜ್ಞೆ ನಮ್ಮ ಹತ್ರ ಇತ್ತು. ಇದನ್ನು ನೋಡಿ ಅಚ್ಚರಿಗೊಂಡು ನಾನು ಕೆಲವು ಕಡೆ ನಮ್ಮ ಇಡೀ ಏಷ್ಯಾದಲ್ಲಿ ಅತಿ ದೊಡ್ಡ ಖಬ್ರಿಸ್ತಾನ್ ಬೀದರ್ಲಿತ್ತು. ಅಲ್ಲಿ ನಾನು ಹೋದಾಗ ರಿವ್ಯೂ ಮಾಡಲಿಕ್ಕೆ ಹೋಗಿದ್ದಾಗ ನನ್ನ ರಿವ್ಯೂಯಲ್ಲಿ 300-400 ಮಂದಿ ಇರ್ತಿದ್ರು, ಪ್ರೆಸ್ನವ್ರು ಬರ್ತಿದ್ರು, ಎಲ್ಲ ಅಧಿಕಾರಿಗಳು ಇರ್ತಿದ್ರು, ಎಲ್ಲ ಡಿಪಾರ್ಟ್ಮೆಂಟ್ ಇರ್ತಿದ್ರು. ಅದರಲ್ಲಿ ಒಬ್ಬ ಮನುಷ್ಯ ಹೇಳ್ತಾನೆ, ನಮ್ಮ ಖಬ್ರಿಸ್ತಾನ್ ಇಷ್ಟು ದೊಡ್ಡ ಇತ್ತು, ಏಷ್ಯಾದ ದೊಡ್ಡದು, ಎಲ್ಲ ಕಬಳಿಕೆ ಆಗ್ತಾ ಹೋಗಿದ್ದೀಗ, ಹೀಗೆ ಭಾಳಷ್ಟು ಕಮ್ಮಿ ಆಗ್ತಾ ಇದೆ ಅಂಥೇಳಿ. ನಾನು ಅಲ್ಲಿದ್ದು DC ಶಮೀರ್ ಶುಕ್ಲಾ ಅವ್ರು ನೋಡಿದಾಗ ಅವ್ರು ಹೇಳಿದರು, ಹೌದು ಸರ್, ಇದು ಕಮ್ಮಿ ಆಗ್ತಾ ಬರ್ತಾಯಿದೆ ಅಂಥೇಳಿ. ಸರಿ, ತಕ್ಷಣ ಹೇಳಿದೆ ನಾನು, ಈಗ ಲಂಚ್ ಬ್ರೇಕ್ ಒಮ್ಮೆ ನೋಡಿ ಬರುವುದು ಅಂಥೇಳಿ. ಹಾಗೆ ನನ್ನ ರಿವ್ಯೂ ಕಂಟಿನ್ಯೂ ಆಯಿತು. ಲಂಚ್ ಬ್ರೇಕ್ಲಿ ಎಲ್ರಿಗೂ ಲಂಚ್ ಅಲ್ಲೇ ಕೊಡ್ತಿದ್ವಿ ನಾವು ಗೌರ್ಮೆಂಟ್ ಲೆಕ್ಕದಲ್ಲಿ. ಮತ್ತು 350 ಮಂದಿಗೆ ಪ್ರೆಸ್ನವ್ರು ಇರ್ಬೋದು, ಅಧಿಕಾರಿಗಳಿರ್ಬೋದು, 120-130 ಅಧಿಕಾರಿಗಳಿರ್ಬೋದು, ಆಮೇಲೆ ವೀಕ್ಷಕರು ಬರೆದವರು, ಪ್ರಶ್ನೆ ಕೇಳೋರು ಬರ್ತಿದ್ರು, ಆಗೆಲ್ಲ. ಆಗ ಆ ಸಮಯದಲ್ಲಿ ನಾನು ಮತ್ತು DC ಮತ್ತು ಅಲ್ಲಿ SP ಅವರೆಲ್ಲ ಹೋದ್ವಿ ನೋಡಿದೆ. ಆ ಮನುಷ್ಯನು ಬಂದ ತೋರಿಸುವ ಸತ್ಯವಾಗಿತ್ತು. ಹಾಗೆ ಅಲ್ಲಿ DC ಕೆಲವು ರೆಫರೆನ್ಸ್ ಕೊಟ್ಟರು, ಹೀಗೆ ಅಲ್ಲಿ ಇಲ್ಲ ನನ್ನ ಕಂಪ್ಲೇಂಟ್ ಬಂದಿತ್ತು ಸರ್ ಅಂತೇಳಿ. ಆಗ ನಾನು ಬಂದು ಹೇಳಿದೆ, ನಾನು ದಿಸ್ ಇಸ್ ದ ಸಬ್ಜೆಕ್ಟ್ ಬೈ ಇಟ್ ಸೆಲ್ಫ್, ಇದೊಂದು ಬೇರೆ ಒಂದು ಸಬ್ಜೆಕ್ಟ್ ಇದೆ. ಇದನ್ನು ಈ ರಿವ್ಯೂ ಟಿಕಿಟ್ರೆ ಸಾಕಾಗಲ್ಲ, ಇದಕ್ಕೋಸ್ಕರ ನಾನು ಬರೋ ವಾರದಲ್ಲೇ ಬರ್ತೇನೆ. ನಾನು ಅದಕ್ಕೋಸ್ಕರ ಎಷ್ಟು ದಿವಸ ಅದು ಕೂಡ್ತೇನೆ, ಕಂಪ್ನಿ ಇನ್ವೆಸ್ಟಿಗೇಷನ್ ಮಾಡುವ ಅಂತೇಳಿ. ಆ ಮನುಷ್ಯನಿಗೆ ಎಲ್ರಿಗೂ ಭಾಳ ಸಂತೋಷವಾಯಿತು. ಕಂಟಿನ್ಯೂ ಮಾಡಿದೆ. ಆ ಕಂಟಿನ್ಯೂ ಮಾಡೋ ಸಂದರ್ಭದಲ್ಲಿ 4 ಮಂದಿಗೆ ಸಸ್ಪೆಂಡ್ ಮಾಡಿ ವಕ್ಫ್ ಬೋರ್ಡ್ ಇನ್ವಾಲ್ವ್ ಆದವರು, ಒಬ್ಬರಿಗೆ ಆಲ್ಮೋಸ್ಟ್ ಡಿಸ್ಮಿಸ್ ಮಾಡಿ ಬಂದಾಗ ಇಡೀ ಪ್ರಚಾರವಾಯಿತು. TV ಯಲ್ಲಿ, ನಿಮ್ಮ ಪ್ರೆಸ್ಸಲ್ಲಿ, ಗೀಸಿದೆ ಎಲ್ಲ. ಹೀಗೆ ಮೈನಾರಿಟಿ ಕಮಿಷನ್ ಚೇರ್ಮನ್ ಬಂದಿದ್ದಾಗ ಹೀಗಾಯಿತು, ಹೀಗೀಗ ಕಳ್ಳತನ ಪ್ರಸ್ತುತ ಆಯಿತು, ಅವರು ಅದಕ್ಕೆ ಆ್ಯಕ್ಷನ್ ತಗೊಂಡ್ರು ಅಂತ. ಆಗ ನನಗೆ ನಾನು ವಾಪಸ್ ಬರಬೇಕಾದ್ರೆ ಇಲ್ಲಿ
ಬೆಂಗಳೂರಿಗೆ ಒಂದು 150 ಚಿಲ್ಲರೆ ಕಾಗದಗಳು ನನ್ನ ಟೇಬಲ್ ಮೇಲಿದ್ದು, ಎಲ್ಲ ಬೇರೆ ಬೇರೆ ಕಾರಣಗಳಿಂದ. ಸರ್, ನಮ್ಮಲ್ಲಿ ಕೂಡ ನಮ್ಮ ಆಸ್ತಿಗಳು ಕಬಳಿಕೆ ಆಗಿದೆ, ನಮ್ಮಲ್ಲಿ ಕೂಡ ಭಾಳಷ್ಟು ಬಿಲ್ಡಿಂಗ್ಗಳಿವೆ, ಅದರಿಂದ ನಮಗೆ ಗಳಿಕೆಗಳು ಬರ್ತಾ ಇಲ್ಲ. ಹೀಗೆ ಇದನ್ನು ನೋಡಿದ ತಕ್ಷಣ ನಾನು ಎಮರ್ಜೆನ್ಸಿ ಮೀಟಿಂಗ್ ಕರೆದೆ, ವರ್ಕ್ ಬೋರ್ಡಿನ ಡೈರೆಕ್ಟರ್ ಹತ್ರ ಕರೆದುಬಿಟ್ಟು ಇದರ ಮೇಲೆ ಒಂದು ಕಂಪ್ಲೀಟ್ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು, ಅದಕ್ಕೆ ಒಂದು ಕಮಿಟಿ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಸರಿ, ತಕ್ಷಣ ನಾನು ನನ್ನ ಸೆಕ್ರೆಟರಿ ಮತ್ತು ಬೆಂಜಮಿನ್ ಅಂತೇಳಿ 3 ಕಮಿಟಿ ಮಾಡಿದ್ದೀವಿ, ಹೊರಟ್ವಿ. ನಾವು ಬೇರೆ ಬೇರೆ ಕಡೆ ಪ್ರತಿ ಸಲ ಹೋದಾಗೆಲ್ಲ ಆ ಒಂದು ರಿಪೋರ್ಟ್ ಏನಿತ್ತೋ ಬಂದು ಸರ್ಕಾರಕ್ಕೆ ಒಪ್ಪಿಸ್ತಿದ್ದೆ. ಎಲ್ಲೆಲ್ಲಿ ಏನಾಗಿತ್ತು ಆಗ ಭಾಳ ದೊಡ್ಡದಾಗೆಲ್ಲ ಪೇಪರಲ್ಲಿ ಇದರಲ್ಲ ಬರ್ತಾಯಿತ್ತು. ಭಾಳ ವಿಶೇಷವಾಗಿ ಎಲ್ಲ ಕರ್ನಾಟಕ ಇಡೀ ಸ್ವಲ್ಪ ಹೈದರಾಬಾದ್, ಸ್ವಲ್ಪ ತಮಿಳುನಾಡು, ಕೇರಳ ಕೂಡ ಬರ್ತಾಯಿತ್ತು, ಹೆಚ್ಚು ಬರ್ತಾಯಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಪೂರ ಹಾಗೆ ಆಗ್ತಾ ಆಗ್ತಾ ಕಡೆಗೆ 9 ತಿಂಗಳಾದ ನಂತರ ನಂದು ವರದಿ ತಯಾರಾಗಿತ್ತು. ವರದಿಯನ್ನು ನಾನು ಸಲ್ಲಿಸಿದೆ ಸರ್ಕಾರಕ್ಕೆ. ಆಗ ಡಿ ವಿ ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಆಗಿತ್ತು. ಅದರ ನಂತರ ಅದು ತಕ್ಷಣ ಮೇಲಕ್ಕೆ ಇರಲಿಲ್ಲ. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು 2 IAS ಅಧಿಕಾರಿಗಳ ಕೈಲಿ ಕೊಟ್ಟರು, ಸನಾವುಲ್ಲಾ ಮತ್ತು ಸಂಬಂಧಿತ ಅವರ ಕೈಲಿ. ಅದು ಕೊಟ್ಟಾಗ ನನಗೆ ಭಾಳ ಬೇಸರ ಆಯಿತು. ಯಾಕೆಂತ ಹೇಳಿದ್ರೆ, ಯಾರಿಗೆ ಇವರು ಕೊಟ್ಟಿದ್ದಾರೋ 2 ಅಧಿಕಾರಿಗಳಿಗೆ, ಅವರು ನನ್ನ ರಿಪೋರ್ಟಲ್ಲಿ ಇದ್ದಾರೆ ಆ್ಯಸ್ ಎ ಕಲ್ಪ್ರಿಟ್. ತಕ್ಷಣ ನನಗೆ ಯಾರ ಹತ್ರ ಹೋಲಿಕೆ ಸಾಧ್ಯವಾಗಲಿಲ್ಲ. ತಕ್ಷಣ ನನಗೆ ಸ್ಟಾರ್ಟಿಂದ ಉತ್ತರ ಕೊಡ್ತಿದ್ದು, ಈಗ ಭಾಳಷ್ಟು ಮಂದಿ ನನ್ನ ಬೈಬೋದು, ನಾನು RSS ಹಾಗೆ ಅಂತಿಲ್ಲ. RSS ಒಂದು ಅಧಿಕಾರಿ, ದೊಡ್ಡ ಅಧಿಕಾರಿಗಳದ್ದು ಜಯದೇವ್ಜಿ ಅಂತ, ಅವ್ರ ಹತ್ರ ಹೋಗಿದ್ದೆ. ಅವ್ರ ಹತ್ರ ಹೋಗಿ ಹೇಳಿ, ಇದು ಸರಿಯಲ್ಲ, ಹೀಗೆ ಆಗಿದೆ, ದೇವ್ರು ಸರಿಪಡಿಸಬೇಕು. ನಮ್ಮ ಸರ್ಕಾರವೂ ಅದು ಸರಿಪಡಿಸಬೇಕಿತ್ತು. ಅಪೋಸಿಷನವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈಗಲಾದರೂ ನಾವೊಂದು ತೋರಿಸೋಣ ಹೇಗಿದ್ದೀರಿ. ಅವ್ರು ಮುಂಚೆಯೇ ಕೂಡ ಇದು ಹೇಳ್ತಿದ್ರು ನನಗೆ. ಹಾಗೆ ಅವ್ರು ತಕ್ಷಣ CMನ ಕರೆದು, ಯಾವ ಆಜ್ಞೆ ಹೊರಡಿಸಿದೆಯೋ ಅದು ಮಾಡಬಾರ್ದು, ನೀನು ತಕ್ಷಣ ಅನುಮತಿ ಪಡೆದು ಕೇಳಿ ಯಾವ ರೀತಿ ಎಂಕ್ವೈರಿ ಆಗಬೇಕು ಹಾಗೆ ಮಾಡಬೇಕಂತೇಳಿ ಅವ್ರಿಗೆ ವಿದ್ಯೆ. ತಕ್ಷಣ ಅವರು ಅದನ್ನು ಕ್ಯಾನ್ಸಲ್ ಮಾಡಿ ಕೇಳಿದ್ರು ಯಾವುದಕ್ಕೆ ಮಾಡಬೇಕಂತೇಳಿ. ಆಗ ನನಗೆ CBIಗೆ ಒಪ್ಪಿಸಬೇಕಂತೇಳಿ ನನಗೆ ಧೈರ್ಯ ಬರಲಿಲ್ಲ. ಯಾಕೆಂದರೆ ಸೆಂಟ್ರಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು, ಅದು ಸರಿಯಾಗಲಿಲ್ಲ ಅಂಥೇಳಿ ನಾನು ಹೇಳಿದೆ, ರಿಟೈರ್ಡ್ ಜಡ್ಜ್, ಒಳ್ಳೆ ರಿಟೈರ್ಡ್ ಅಧಿಕಾರಿಗಳೇ ಕೈಯಲ್ಲಿ ಕೊಡಿ, ಅಥವಾ ಲೋಕಾಯುಕ್ತಕ್ಕೂ ಕೊಡ್ಬೋದು ಅಂತ ಹೇಳಿದ್ದೆ. ಆಗ ಸರ್ಕಾರ ಅದನ್ನು ಲೋಕಾಯುಕ್ತಕ್ಕೆ ಅಂಡರ್ ಕ್ಲಾಸ್ ನಂಬರ್ 7.2 ಅಲ್ಲಿ ಕೊಟ್ಟರು, ಅದರ ವಿಚಾರ ತನಿಖೆ ಮಾಡಲಿಕ್ಕೆ. ಹಾಗೆ ಉಳೀತು. ಆಗದ ಲೋಕಾಯುಕ್ತರು ಸರಿ ಇದ್ದಿಲ್ಲ, ಸತ್ಯ ಹೇಳಬೇಕಾದ್ರೆ. ಅವ್ರ ಮೇಲೆ ನಾನು ಕೇಸ್ ಕೂಡ ಮಾಡಿದ್ದೆ. ತಿರೋದ್ರಿಗೆ ಅವರು ಆಂಧ್ರಕ್ಕೆ ಹೋಗಿ ಅವ್ರು ನನಗೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶಗಳು ಕೊಟ್ಟಿದ್ದಿಲ್ಲ ನನಗೆ. ಅದರ ಅರ್ಥ ಅವರು ಕಲ್ಪನೆಸೊಟ್ಟಿಗೆ ಸೇರಿಕೊಂಡಿದ್ರು ಅಂತೇಳಿ. ಅದೆಷ್ಟೊತ್ತಿಗೆ ನಾವು ಮತ್ತು ಮಿಸ್ಟರ್ ಕಾಂತಾ ಸರ್, ಅವ್ರ ಮಿನಿಸ್ಟರ್, ಮುಂಚಿನ ಸರ್ಕಾರದಲ್ಲಿ ಭಾಳಷ್ಟು ಪ್ರಾಮಾಣಿಕರಂತೆ ಹೆಸರುವಾಸಿ ಆಗಿದ್ದರು ಅವರು. ಈಗಲೂ ಕೂಡ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ, ಜೋಡಿ ಹಾಕ್ಕೊಂಡು ಈಗಲಿದ್ದಾರೆ. 3 ಟೈಮ್ಸ್ MLA ಆಗಿದ್ದರು, 2 ಟೈಮ್ಸ್ ಮಿನಿಸ್ಟರ್ ಆಗಿದ್ದರು. ಎಲ್ಲಿ ಗೊತ್ತಿರೋ ವಿಷಯ, ಕಾಂತಾ, SK ಕಾಂತಾ ಅಂತೇಳಿ. ಅವರು ಸೇರಿಕೊಂಡು ಒಂದು ಪಬ್ಲಿಕ್ ಲಿಟಿಗೇಷನ್ ಮಾಡುವ ಅಂತೇಳಿ ಪಬ್ಲಿಕ್ ಲಿಟಿಗೇಷನ್ ಮಾಡಿದ್ದೇವೆ ನಾವು ಹೈಕೋರ್ಟಲ್ಲಿ. ಅವರ ಭಾಳಷ್ಟು ಪಬ್ಲಿಕ್ ಲಿಟಿಗೇಷನ್ ಮಾಡಿದವರು ಗೆದ್ದವರು ಕೂಡ. ಅವ್ರ ಹೆಸರು ಕೇಳಿದ ತಕ್ಷಣ ಕೋರ್ಟಲ್ಲೆಲ್ಲ ಸ್ವಲ್ಪ ಚಲನೆ ಮೂಡಿಸ್ತದೆ. ಹಾಗೆ ಮಾಡಿದ್ದೀವಿ. ಮಾಡಿದ ತಕ್ಷಣ ಅದು ತನಿಖೆ ಆಯಿತು, ಚರ್ಚೆ ಆಯಿತು, ಎಲ್ಲ ಆಯಿತು. ಹೈಕೋರ್ಟಲ್ಲಿ ಗೆದ್ವಿ ನಾವು. ಇದನ್ನು ತಕ್ಷಣ ಮಂಡನೆ ಆಗಬೇಕು, ಈ ರಿಪೋರ್ಟ್ ಮಂಡನೆ ಆಗಬೇಕು ಮತ್ತು ಇಂಪ್ಲಿಮೆಂಟು ಆಗಬೇಕು ಅಂತ ಹೇಳಿ ಅದಕ್ಕೆ ಒಪ್ಪಿಕೊಂಡ್ರು. ಸರ್ಕಾರದ ಲಾಯರ್ಗಳು ಒಪ್ಪಿಕೊಂಡ್ರು. ಅದನ್ನು ಆಗಲಿಲ್ಲ, ಮುಂದೆ ಹೋಗ್ತಾ ಇತ್ತು. ಅವರು ಮತ್ತೊಂದು ಬೆಂಚಿಗೆ ಹೋದರು, ಸುಬೋಟೋ ಮತ್ತು ನಾಗರತ್ನ ಇದ್ದ ಬೆಂಚಿಗೆ. ಅದು ಸುಬೋಟೋ ಚೀಫ್ ಜಸ್ಟಿಸ್ ಆಗಿದ್ದರು. ಅಲ್ಲಿ ಕೂಡ ಅವರು ಸೋತರು. ಅಷ್ಟರೊಳಗಡೆ ಕೌನ್ಸಿಲಲ್ಲಿ ದೊಡ್ಡ ಗಲಭೆ ಆಯಿತು. ಹೀಗೆ ಕಮಲ್ ಇಸ್ಲಾಂನವರು ಅಂತ ಕೇಳಿದ್ರು. ಅವರು ಕಮಲ್ ಇಸ್ಲಾಂ ಸುಳ್ಳು ಹೇಳಿದ್ರು, ಇಲ್ಲ ಅಂತ ವಿಷಯ ಆಗಿಲ್ಲ ಅಂತ.
ಅದಕ್ಕೆ ಗಲಾಟೆಯಾಗಿ ಒಂದು ತನಿಖೆ ಮಾಡಬೇಕಂತೇಳಿ ಆಯಿತು. ಲೆಜಿಸ್ಲೇಚರ್ ಕೌನ್ಸಿಲಿಂದ ತನಿಖೆ ಆಗಬೇಕಂತೇಳಿ ಹಾಗೆ ತನಿಖೆ ಮಾಡಿಸಿದರು. ಅದಕ್ಕೆ ಎಲ್ಲ ಪಕ್ಷದ MLCಗಳು ಇದ್ದರು. ಮತ್ತೂದನ್ನು ನೋಡೋದ ಅದರ ಚೇರ್ಮನ್ ಆಗಿದ್ದರು. ಆ ರಿಪೋರ್ಟ್ ಬಂತು ಇನಾನಿಮಸ್ ಆಗಿ ಎಲ್ಲರೂ ಸೇರಿ ಇದು ಹೀಗೆ ಆಗಿದೆ, ಇದರ ವಿಷಯ ಒಂದು ತನಿಖೆ ಆಗಬೇಕು, ಇದ್ರ ಮಂಡನೆ ಆಗಬೇಕು ಅಂಥೇಳಿ. ಆಗ ಶಂಕರಮೂರ್ತಿಯವರು ಅಧ್ಯಕ್ಷ ಹೇಳಿದರು, ಇದಕ್ಕೆಲ್ಲ ಮೂಲ ಕಾರಣ ಅನ್ವರ್ ಮಾನಿಪಾಡಿಯವರ ರಿಪೋರ್ಟ್. ಅದನ್ನು ಈ ಅನ್ವರ್ ಮಾನಿಪಾಡಿ ರಿಪೋರ್ಟ್ ಏನಿದೆಯೋ ಅದನ್ನು ತಕ್ಷಣ ತನಿಖೆ ಆಗಬೇಕು, ತನಿಖೆ ಆಗಬೇಕಾದ್ರೆ ಇಂಪ್ಲಿಮೆಂಟ್ ಆಗಬೇಕು, ಮಂಡನೆ ಆಗಬೇಕು 2 ಮನೆಗಳಲ್ಲಿ ಎಂದು ಹೇಳಿದರು. ಗಲಾಟೆ ಆಯಿತು, ಎಲ್ಲ ಆಯಿತು, ಆದರೆ ಆಗಲಿಲ್ಲ. ಹೀಗೆ ಮುಂದುವರೆದ ನಂತರ ಭಾಳಷ್ಟು ಬೇಸರವಾದ ವಿಷಯ ಏನಂತ ಹೇಳಿದರೆ, ಇದಕ್ಕೆ ಯಾವ ರೀತಿಯ ಒಂದು ಸ್ಪಂದನೆ ಕೂಡ ಎಲ್ಲ ಕಡೆಯಿಂದ ಸಿಗ್ತಿದ್ದಿಲ್ಲ. ನಾನು ನಮ್ಮ ಹೊರತ ಭಾಳ ಕಳಕಳಿಯನ್ನು ಬೇಡ್ಕೊಂಡ್ರೆ, ನೋಡಿ ಯಾವ ಮಗು ಅಳ್ತದೋ ಆ ಮಗುವಿಗೆ ತಾಯಿ ಹಾಲು ಉಣಿಸಿದೆ. ದ ಕ್ರೈಂಗ್ ಬೇಬಿ ಗೆಟ್ಸ್ ಅ ಮಿಲ್ಕ್ ಅಂತೇಳಿ. ಅದನ್ನು ನಾವು ಕಳ್ಕೊಂಡಿದ್ದೇವೆ ನಮ್ಮ ಆಸೆಗಳನ್ನು. ಅದು ಬಂದರೆ ನಮ್ಮಲ್ಲಿ ಯಾವ ಬಡತನ ಕೂಡ ಇರ್ತಿಲ್ಲ. ಎಲ್ಲರ ತಲೆ ಮೇಲೆ ಒಂದು ಮನೆ ಇರ್ತಿತ್ತು, ಛತ್ ಇರ್ತಿತ್ತು. ನಮ್ಮ ಕಲಿಯೋ ಮಕ್ಕಳಿಗೆ ಉಚಿತವಾಗಿ ಮೆಡಿಕಲ್ ಇಂಜಿನಿಯರಿಂಗ್ ಮಾಡಬಹುದು. ನಮ್ಮ ಮಹಿಳೆಯರಿಗೆ ಸಾಕಷ್ಟು ಉತ್ತೇಜನ ಸಿಕ್ಕಿ ಅವರವರು ಇಂಡಿಪೆಂಡೆಂಟ್ ಆಗಿರ್ಬೋದು. ಅದನ್ನ ಬನ್ನಿ, ನನ್ನ ಜೊತೆ ಬನ್ನಿ, ದಯವಿಟ್ಟು ನಾವು ಹೋರಾಟ ಮಾಡೋಣ ಅಂತ. ಹಾಗಾಗಿ ಅಪೋಸಿಷನ್ ಸಿಂಪಲ್ ಹೇಳ್ತೀನಿ ನಾನು, ದ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್, ಯಾರು ಕಲ್ಪ್ರಿಟ್ ಆಗಿ ಇದರಲ್ಲಿ ಸೇರಿದ್ರೋ ಅವರು ಯಾವ್ಯಾವ ಕಾರಣ ಕೊಟ್ಟು ಅಪೋಸ್ ಮಾಡಿದರು. ಅದು ಮುಸಲ್ಮಾನ್ ಅಗೇನ್ಸ್ಟು, ಹಾಗೆ ಹೀಗೆ, ಅದು RSS, ಅದು BJP, ಅದು KJP, ಹಾಗೆ ಹೀಗೆ ಅಂತ ಹೇಳಿಲ್ಲ. ಹಾಗೆ ಜನರು ಕೆಲವು ಕಡೆ ರೊಚ್ಚಿಗೆದು, ಕೆಲವು ಕಡೆ ಅರ್ಥ ಮಾಡಿಕೊಂಡವರು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಭಾಳಷ್ಟು ಲೇಖನಗಳು ಬಂದವು. ಪ್ರಶ್ನೆಗಳನ್ನ ಭಾಳಷ್ಟು ಅರ್ಥ ಮಾಡಿ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಆಮೇಲೆ ಅದು ಮಂಡನೆ ಆಗಬೇಕಂತ ಹೇಳಿ ಮಾಡಿದಾಗ ಅಪೋಸಿಷನ್ ಅವರು ಹೇಳಿದರು ಅದಕ್ಕೆ ಲೀಗಲ್ ಬೆಲ್ಟಿಂಗ್ ಸಿಗಲಿಲ್ಲ ಅಂತ, ಲೀಗಲ್ ಒಪಿನಿಯನ್ ಸಿಗಲಿಲ್ಲ ಅಂತೇಳಿ ಬೆಳಗಾವಿ ಸೆಷನ್ನಲ್ಲಿ. ಸರಿ, ಲೀಗಲ್ ಸಿಗಲಿಲ್ಲ ಅಂತ ಏನು ಸರ್ಕಾರ ಮಾಡಿದ್ದು, ಓಕೆ ಲೀಗಲ್ ವೆಲ್ಟಿಂಗ್ ಕಳಿಸ್ಕೊಡ್ತು. ಈ ಲೀಗಲ್ ವೆಲ್ಟಿಂಗ್ ಅದನ್ನು ಅಪ್ರೂವ್ ಮಾಡಿ ಲೀಗಲ್ ವೆಲ್ಟಿಂಗ್ ಕೊಟ್ಟರು ಮಾಡಬೇಕಂತೇಳಿ. ಆಗ ಲಾಸ್ಟ್ ನಮ್ಮ BJP ಸರ್ಕಾರದ ಲಾಸ್ಟ್ ಅವಧಿಯಲ್ಲಿತ್ತು, ಅಲ್ಲಿ ಕಡೆಯ ಒಂದು ವಿಧಾನಸಭಾ ಮೀಟಿಂಗ್ ನಡೀತಾ ಇತ್ತು. ಅದರಲ್ಲಿ ಮಾಡಲಿಕ್ಕಾಗಬೇಕಾದ್ರೆ ಭಾಳಷ್ಟು ಅಧಿಕಾರಿಗಳು ಅದನ್ನು ನನ್ನ ರಿಪೋರ್ಟನ್ನು ತಪ್ಪಿಸಿಟ್ಟು ರಜೆಯಲ್ಲಿ ಹೋದರು. ಇದು ಮುಗಿಯಿತು. ಮುಗಿದ ನಂತರ ಇನ್ನು ಯಾವುದು ಲೆಜಿಸ್ಲೇಟಿವ್ ಸೆಷನ್ ಇಲ್ಲ ಅಂತಾಯಿತು. ಅಷ್ಟರಲ್ಲಿ ಇದರಲ್ಲಿ ಭಾರಿ ಬೇಸರಗೊಂಡು ನಾನು ಯಾವುದೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ಇಷ್ಟು ಮಾಡಿದ್ರು ಇದಕ್ಕೆ ಒಂದು ದಾರಿ ಸಿಗ್ತಾ ಇಲ್ಲ ಅಂಥೇಳಿ. ಆಗ ಪಾಪ ಜಯದೇವ್ಜಿಯವರು ನಾನು ಕರೆದು ಇವತ್ತು ರಾತ್ರಿ 8 ಗಂಟೆಗೆ ಬನ್ನಿ, ನಾವು CM ಅವರ ಮನೆಗೆ ಹೋಗೋಣ ಅಂತೇಳಿ. ಹಾಗೆ ಜಯದೇವ್ಜಿ ಕರೆದುಬಿಟ್ಟು CM ಹತ್ರ ಕೇಳಿ ಎಲ್ಲಿದ್ದೀರಾ ಅಂತ, ಜಗದೀಶ್ ಶೆಟ್ಟರು. ನಾನು ಸ್ವಲ್ಪ ಪ್ರೊಫೆಸರ್ ಇದ್ದೇನೆ ಸರ್ ಹೇಳಿದರು. ಯಾಕೆ ಬರ್ತೀರಾ ಅಂದರು. 10-10:30 ಗಂಟೆ ಬರ್ತೀನಿ ಸರ್ ಅಂತೇಳಿ. ಸರ್ ನಾನು ಇನ್ನಂತ ಬರ್ತಿದ್ದೀನಪ್ಪ ಅಂತ ಹೇಳಿದರು. ಇಲ್ಲ ಸರ್ ನಾವು ನೀವು ಇದ್ದಲ್ಲಿ ಬರ್ತೀವಿ ಸರ್. ಇಲ್ಲ ಬೇಡ ನೀನು ಪ್ರವಾಸ ಮುಗಿಸ್ಕೊಂಡು ಬನ್ನಿ ಹೇಳಿದರು. ನಾನು 10 ಗಂಟೆ ಬರ್ಲಿಕ್ಕೆ ಹೇಳಿದರು. ನಾನು ಜಯದೇವ್ಜಿಯವರು ಅವ್ರು ಇಲ್ಲ, ಈಗ ನೆನೆಸ್ಕೊಳ್ಬೇಕಾಗುತ್ತೆ. ಒಂದು ಗುರುಪ್ರಸಾದ್ ಅಂತೇಳಿ ಅವರಿದ್ದಾರೆ. ನಾವು 3 ಹೋದ್ವಿ ಶೆಟ್ಟರ ಮನೆಗೆ. ಶೆಟ್ಟರ ಮನೆಗೆ ಹೋದಾಗ ಅವ್ರು ಮುಟ್ಟಿದ್ದಿಲ್ಲ. 10:15 ಆಗಿತ್ತು. ಸರಿ, ಅಲ್ಲಿ ಕೂತ್ಕೊಂಡ್ವಿ. ಅವ್ರು ಡ್ರಾಯಿಂಗ್ ರೂಮಲ್ಲಿ ಕೂತ್ಕೊಂಡಾಗ ಒಂದು ಅರ್ಧ-ಮುಕ್ಕಾಲು ಗಂಟೆ ಅವರು ಬಂದರು. ಶೆಟ್ಟರು ಪ್ರವಾಸದಿಂದ ಬಂದರು. ಯಾರು ಹೇಳಿದ್ರು ಈಗ ಜಯದೇವ್ಜಿ ತೋರಿದ್ದಾರೆ ಅಂತೇಳಿ. ತಕ್ಷಣ ಓಡಿ ಬಂದರು. ಸರ್ ಏನು ಸರ್, ನಾನು ಬರ್ತಿದ್ದೆ ಹೇಳಿದ್ದೇನೆ ಸರ್. ಇಲ್ಲ ಅಂತೇಳಿ. ಆಗ ಅವನು ಕೇಳಿದರು, ಏನಪ್ಪ ಇದು ಅನ್ವರ್ ಮಾನಿಪಾಡಿ ರಿಪೋರ್ಟ್ ಎಲ್ಲ ಕಡೆ ಸಂಚಲನೆ ಮೂಡಿಸಿದೆ, ಇದ್ಯಾಕೆ ನಾವು ತಗೊಳ್ಳಿಲ್ಲ, ಅದನ್ನು ಸರಿಯಾಗಿ ಮಾಡಿಲ್ಲ, ಅದನ್ನು ಲಾಜಿಕಲ್ ಎಂಡಿಗೆ ಮುಟ್ಟಿಸ್ಬೇಕಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ,
ನಮ್ಮ ಮೇಲೆ ಇರೋ ದೂರನ್ನು ನೀವ್ಯಾಕೆ ಇದು ಮಾಡ್ತೀರಾ, ಅದು ಮಾಡಿ ಅಂದ. ನಾವು ಮಾಡಬೇಕಾದ ವಿಷಯ ಇದು, ಬಡ ಮುಸಲ್ಮಾನಿಗೋಸ್ಕರ ಮಾಡಲೇಬೇಕಂತ ಹೇಳಿದರು. ಅಷ್ಟರೊಳಗೆ ಲಕ್ಷ್ಮೀನಾರಾಯಣ ಅಂತ ಅವರು ಅಷ್ಟೇ ಒಬ್ಬರಿದ್ರು IAS ಆಫೀಸರು. ಅವರು ನನ್ನ ಮುಖ ಮತ್ತು ಅವರ ಮುಖ ನೋಡಿ ಹೇಳ್ತಾರೆ, ಸರ್ ಮಾಡ್ಬೋಯಿತ್ತು, ಆದರೆ ಇಲ್ಲಿ ಎಂಬಾರಸ್ ದ ಗೌರ್ಮೆಂಟ್ ಅಂತೇಳಿ, ಗೌರ್ಮೆಂಟ್ಗೆ ಭಾಳ ಮುಜುಗರ ಮಾಡಿಸ್ಬೋದು ಅಂತೇಳಿ. ಆಗ ಅವರಿಗೆ ಕೋಪ ಒಂದು ಜಯದೇವರಿಗೆ, ಎಂತ ಮಾತಾಡ್ತೀರಿ ಅಂದ್ರೆ ಮಾತಾಡಿ ಮಾತಾಡಿದ್ದೀನಿ. ನಾನು ಹೇಳಿದೆ, ಇಲ್ಲಿ ತನಕ ನಮಗೆ ಯಾವ ಸಪೋರ್ಟು ಅಲ್ಪಸಂಖ್ಯಾತರಿಂದ ಇದ್ದಿಲ್ಲ, ಇಲ್ಲ 1-2% ಇರ್ಬೋದು. ಇದು ನಾವೇನಾದರೂ ಮಂಡನೆ ಮಾಡಿ ಇದ್ರ ಮೇಲೆ ಆಕ್ಷನ್ ತಗೊಂಡ್ರೆ ಒಂದು 10% ಅದು ನಮ್ಮ ಜೊತೆ ಬರ್ತಾರೆ. ನೋಡುವವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ಸಭೆಗೆ ಹೇಳ್ತಾರೆ. ಯಾರು ಹೇಳಿದ್ರು ಇದು ಎಂಬಾರಸ್ಮೆಂಟ್ ಆಗ್ತದೆ ಅಂತೇಳಿ? ತಕ್ಷಣ ಜಯದೇವ್ರು ಹೇಳಿದ್ರು, ಅರ್ಥವಾಯ್ತಾಗ ಜಗದೀಶ್ ಇಲ್ಲ ಸರಿ ಅಂತಾರೆ, ಏನು ಮಾಡ್ತೀವಿ ಅಂತೇಳಿ. ಈಗ ಬರುವ ನಿಮ್ಮ ಕ್ಯಾಬಿನೆಟ್ ಮೀಟಿಂಗಲ್ಲಿ ತೆಗೆದು ಇದನ್ನು ಸರಿ ಇದ್ದರೆ ಎಪ್ರೂವ್ ಮಾಡಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕಂತೇಳಿ ಒಪ್ಕೊಂಡು ಮತ್ತು ಅನುಮಾನ ಪಡೆಯೋದು ಕಲಿಬೇಕು ಅದಕ್ಕೆ. ಹಾಗೆ ಆಯಿತು, ಕ್ಯಾಬಿನೆಟ್ ಮೀಟಿಂಗ್ ಆಯಿತು, ಅದರಲ್ಲಿ ಈ ಸಬ್ಜೆಕ್ಟ್ ಇತ್ತು. ಅಂದರೆ ಎಲ್ಲರೂ ಬ್ಯುಸಿ ಆಗಿದ್ದರು ಹೋಗಲಿಕ್ಕೆ, ಯಾವುದಕ್ಕೆ ತಮ್ಮ ಕ್ಷೇತ್ರಕ್ಕೆ ಹೋಗಲಿಕ್ಕೆ, ಎಲೆಕ್ಷನ್ ಬಂತಲ್ಲ ಅಂತೇಳಿ. ಹಾಗೆ ಅದು ಎಪ್ರೂವ್ ಆಯಿತು. ಎಪ್ರೂವ್ ಮಾತ್ರ ಅಲ್ಲ, ಒಂದು 6 ಆ್ಯಕ್ಟ್ಸನ್ನು ಹೊಸ ರೂಲ್ಸ್ ಅನ್ನು ಮಂಡನೆ ಮಾಡಿದರು, ಎಪ್ರೂವ್ ಮಾಡಿದರು. ಅದು ಭಾಳ ಈಸಿ ಆಗುತ್ತೆ ವಾಪಸ್ ಪಡೀಲಿಕ್ಕೋಸ್ಕರ. ನಾವು ಕಳೆದೋದ ವಿಷಯ ಕಳೆದುಕೊಳ್ಬೇಡ. ಅದರಲ್ಲಿ ನಮಗೆ ಸುಪ್ರೀಂ ಕೋರ್ಟ್ನ ಭಾಳ ದೊಡ್ಡ ಒಂದು ಜಜ್ಮೆಂಟ್ ಉಂಟು. ಅದ್ರ ಜೊತೆ ಇದು ಕೂಡ ಯಾವ ಕಡೆ ಎಲ್ಲೂ ಇಂಥ ಒಂದು ಅಮೆಂಡ್ಮೆಂಟ್ಸೇ ತಂದಿಲ್ಲ. ಅದನ್ನು ಮಂಡನೆ ಬೇರೆ ಮಾಡಿದರು, ಗೆಜೆಟ್ ನೋಟಿಫಿಕೇಶನ್ ಬೇರೆ ಆಯಿತು. ಇನ್ನು ಯಾರು ಅದನ್ನು ವಾಪಸ್ ತೆಗಿಯೂ ಕೂಡ ಇಲ್ಲ. ಹಾಗಾಯಿತು. ಇದಾದ ನಂತರ ಒಂದು ಭಾಳಷ್ಟು ಒಳ್ಳ ಉತ್ತಮ ನ್ಯಾಯಾಧೀಶರು ಉಪಲೋಕಾಯುಕ್ತ ಆಗಿದ್ದರು. ಅವರು ಇದನ್ನು ಎತ್ತಿಕೊಂಡು ಅವಳು ಹೇಳಿದರು, ನನಗೆ ಫೋನ್ ಮಾಡಿದರು. ಆದರೆ ನಾನು ಹೋಗಲಿಲ್ಲ, ಯಾಕೆಂದರೆ ಮುಂಚಿನ ಲೋಕಾಯುಕ್ತಕ್ಕೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ, ಅದಕ್ಕೆ ಹೋಗಲ್ಲ ಅಂತೇಳಿ. ಈ ಸಂದರ್ಭದಲ್ಲಿ ಯಾರು ಹೇಳಿದರು, ಇಲ್ಲಪ್ಪ ಆ ಜಡ್ಜು ಭಾಳ ಉತ್ತಮವರು, ಅವರು ಭಾಳ ಖಡಕ್ ಅಂತೇಳಿ. ಹಾಗೆ ಹೋದೆ, ಅವ್ರ ಜೊತೆ ಕೂತ್ಕೊಂಡು ಒಂದು 10 ದಿವಸ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೀಗೆ ಅಂತೇಳಿ. ಅವರು ಪಾಪ 1 ತಿಂಗಳು ಇದಕ್ಕಂತೇಳಿ ಒಂದು ಮಾಡಿಬಿಟ್ಟು ಸರ್ಕಾರ ಹೇಗೆ ಆರ್ಡರ್ ಮಾಡಿತ್ತು ಅಂದರೆ 7.2 ಕ್ಲಾಸಲ್ಲಿ ತನಿಖೆ ಮಾಡಿದರು. ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟು ಟೋಟಲ್ ಆಗಿ ನನ್ನ ರಿಪೋರ್ಟನ್ನು ಎಂಡೋರ್ಸ್ ಮಾಡಿತು ಮತ್ತು ಹೇಳ್ತಾ ಇದ್ದು ಭಾಳ ಉತ್ತಮವಾದ ಒಂದು ರಿಪೋರ್ಟು, ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕಂತೇಳಿ. ಆದರೂ ಮಾಡಿಲ್ಲ. ಅಷ್ಟರೊಳಗೆ ಸುಪ್ರೀಂ ಕೋರ್ಟ್ ಹೋಗಿದ್ದೀವಿ. ನಾವು ಹೋಗಲಿಲ್ಲ, ಸರ್ಕಾರ ಹೋಗಿತ್ತು. ಸರ್ಕಾರ ಹೋಗಿತ್ತು, ಗೌರ್ಮೆಂಟ್ ಹೋಗಿತ್ತು. ಹೋಗಿ ಟ್ಯಾಂಬರ್ ಆಗಿದ್ರು ಸುಪ್ರೀಂ ಕೋರ್ಟ್ ಅದನ್ನು ಕೈ ಎತ್ಕೊಳ್ತು, ಸ್ಟಡಿ ಮಾಡ್ತು, ಆಮೇಲೆ ಜಡ್ಜ್ಮೆಂಟ್ ಕೊಟ್ಟು ಈ ಕೇಸಲ್ಲಿ ಯಾವ ರೀತಿಯಲ್ಲಿ ಸರ್ಕಾರ ರಿಲೀಫ್ ಇಲ್ಲ, ಇದು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು, ಮಂಡನೆ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಮಗೆ ಗೆಲುವು ಸಾಧಿಸಿಕೊಟ್ರು ಸುಪ್ರೀಂ ಕೋರ್ಟ್. ಜಸ್ಟಿಸ್ ಬಾಬ್ಡೆ ಆ್ಯಂಡ್ ಜಸ್ಟಿಸ್ ನಜೀರ್. ಓಕೆ, ಸೊ ಇದೆಲ್ಲವೂ ಕೂಡ ಅಂದರೆ 2012 ಆಗ್ತಾ ಬಂದಿರುವಂಥ ಬೆಳವಣಿಗೆಗಳು. ಇದಾದ 2016ನಲ್ಲಿ ಅದು ಬಂದ ನಂತರ ಪುನಃ ನಮಗೊಮ್ಮೆ ಅವಕಾಶ ಸಿಕ್ತು ರೂಲ್ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಇದನ್ನು ಮಂಡನೆ ಮಾಡಿದರು. ಅದರ ಮುಂಚೆ ನನಗೂ ಮತ್ತು ಯಡಿಯೂರಪ್ಪ ಮಗನಿಗೆ ಸ್ವಲ್ಪ ಎಲ್ಲ ಮಾತಲ್ಲಾಗಿತ್ತು, ಅದು ನನಗೆ ಗೊತ್ತಿಲ್ಲ. ಆದ ನಂತರ ನನ್ನನ್ನು ಕರೆದು ಅವ್ರು ಹೇಳಿದ್ರು, ಇಲ್ಲಪ್ಪ ಇದು ಕೇವಲ ನೋಡಿದ್ದು, ನೀನು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀಯ ಅಂತ ಎಲ್ಲರೂ ಜಾರ್ಕೊಂಡು ಹೋಗಿದ್ದಾರೆ ಅಂದೆ. ಅದೇ ವಿಚಾರವನ್ನು ಪ್ರಿಯಾಂಕರ್ಗೆ ಅವರು ಕೂಡ ಸದನದಲ್ಲಿ ಉಲ್ಲೇಖವನ್ನು ಮಾಡಿದರು. ವಿಜಯೇಂದ್ರ ಅವರು ತಪ್ಪು ಅದೇ. ಆದರೆ ಅದು ಮಾಡಿದ ನಂತರ ಯಡಿಯೂರಪ್ಪ ಅವರು ಅದನ್ನು ಮಂಡನೆ ಮಾಡಿದರು. ಹಾಗೆ ನನ್ನ ರಿಪೋರ್ಟ್ ಫಾರ್ ದ ಫಸ್ಟ್ ಟೈಮ್ ಪಬ್ಲಿಕ್ ಡೊಮೈನಿಗೆ ಬಂತು.
ಇಲ್ಲಿ ಪಬ್ಲಿಕ್ ಡೊಮೇನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅನ್ಲೆಸ್ ಲೆಜಿಸ್ಲೇಚರ್ಸ್ ಆರ್ knows about it. It presented to them. It won't come to the public domain. So it came to the public domain. Anyone can get anywhere. ಅಂದ್ರೆ ಪಬ್ಲಿಕ್ ಡೊಮೇನ್ಗೆ ಬಂದಿರುವಂತ ಎಕ್ಸಾಕ್ಟ್ ಸಮಯ ಅಂದ್ರೆ ಹೌದು. 2000 ಹೌದು. ಯಾವ 16-17 ಓಕೆ. ಆಗ ಅದು ಬಂದ ನಂತರ ಕೂಡ ಭಾಳಷ್ಟು ಕಳಕಳಿಯಿಂದ ಎಲ್ಲರ ಹತ್ರ ಕೇಳಿಕೊಂಡೆ. ಈಗಲಾದರೂ ನನ್ನ ರಿಪೋರ್ಟ್ ತೆಗೆದು ನೋಡಿ, ಅದು ಏನಿದೆ, ನಾವೊಂದು ನಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ದುಡ್ಡು ಕಟ್ಟಿಕೊಂಡು ಆರ್ ಟಿ ಐ ಎಲ್ಲರಿಗೂ ಪಡ್ಕೊಳ್ಬೋದು ಅಂತೇಳಿ. ಬಿಲೀವ್ ಇಟ್ ಆರ್ ನಾಟ್, ಕೆಲವು ಪ್ರಶ್ನವರು ಬಿಟ್ಟರೆ ಮತ್ತು ಯಾರು ನಾನು ದಮ್ಮೆ ಹಾಕಿದೆ ಎಲ್ಲ ದಯವಿಟ್ಟು ಮಾಡಿ ಅಂತೇಳಿ ಎಲ್ಲ ಮಸೀದಿ ಒಂದೊಂದು ಕಾಪಿ ಇರಲಿ, ಸ್ಟಡಿ ಮಾಡೋಣ, ಅದು ಯಾವ ಮಟ್ಟಿಗೆ ಕರೆಕ್ಟ್ ಇದೆ ಅಂತೇಳಿ. ಆಗಲಿಲ್ಲ. ಒಂದೆರಡು ದಿನ ಮಾಡಿರ್ಬೋದು, ಬಹುಶಃ ಸಿಟಿ ಮಾರ್ಕಿದ್ದು ಅವರು ಇಮಾಮ್ ಇದ್ದಾರೆ, ಅವ್ರು ಮಾಡಿರ್ಬೋದು ಅವರು. ಹಾಗೆ ಅಲ್ಲೂ ಆಗಲಿಲ್ಲ. ಆದರೆ ನನಗೆ ಐ ಹ್ಯಾಡ್ ನಾಟ್ ಲಾಸ್ಟ್ ಹೋಪ್. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ನಾನು ಪುನಃ ಹೈಕೋರ್ಟ್ ಬೆಟ್ಟತ್ತಿದೆ. ಅಲ್ಲಿ ಶುರುವಾಯಿತು. ಅದು ಆಗ್ತಾ ಉಂಟು ಈಗ. ಅದು ಅಷ್ಟರೊಳಗೆ ನಾನು ಭಾಳಷ್ಟು ಸಲ ಸರ್ಕಾರಕ್ಕೆ ಕೇಳ್ಕೊಂಡಿದ್ದೆ. ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಂಡೆ, ಒಂದು ನಿಜವಾದ ಒಂದು ಕರೆಕ್ಟ್ ರೀತಿಯಲ್ಲಿ ಕೇಳಿಕೊಂಡೆ, ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ ಕೊಟ್ಟೆ. ಸ್ಟಡಿ ಮಾಡೋತ್ತಿಗೆ ನಾನು ಹೇಳಿದ್ದು ಅವ್ರಿಗೆ ಕರೆಕ್ಟ್ ಅಂತ ತೋಚಿತು. ಆದರೆ ಅಮೆಂಡ್ಮೆಂಟ್ ತರೋಣ ಅಂತ ಹೇಳಿದರು. ಹೌದು, ನನಗೆ ಬೇಕಾದ ಅಮೆಂಡ್ಮೆಂಟ್ ನನ್ನ ರಿಪೋರ್ಟಲ್ಲಿ ಇದ್ದನ್ನು ರಿಪೋರ್ಟ್ ಇದರಲ್ಲಿ ಅಧ್ಯಾಯ 12 ನಾನು ಬಹಳ ಕಳಕಳಿಯಿಂದ ಸರ್ಕಾರಗಳು ಕೇಳ್ಕೊಂಡಿದ್ದೆ, ದಯವಿಟ್ಟು ಹಳೆಯ ಕೆಲವು ವ್ಯತ್ಯಾಸಗಳು ತರಬೇಕಾಗಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ. ಅದರಿಂದ ಅದಕ್ಕೆ ಬೇಕಾದ ಕೆಲಸಗಳು ಸರ್ಕಾರ ಮಾಡಬೇಕಂತೇಳಿ. ಅದರ ಹಾಗೆ ದೇ ಕ್ಯಾರಿಡ್ ಔಟ್ ಅಮೆಂಡ್ಮೆಂಟ್ಸ್. ಆ ಕೆಲಸ ಕಳೆದ ಅಕ್ಟೋಬರ್ನಲ್ಲಿ ಶುರುವಾಗಿತ್ತು. ನವಂಬರಿಂದ ನನ್ನ ಕೈ ಮುರಿದು ಹೋಗಿತ್ತು. ಆದರೂ ಹೋಗಿದ್ದೆ, ನಾನು ಕಂಟಿನ್ಯೂಸ್ ಹೋಗ್ತಾ ಇದ್ದೆ, ಕೂತ್ಕೊಂಡು ಅವ್ರ ಎಲ್ಲ ಚರ್ಚೆ ಕೂಡ ಮಾಡ್ತಾ ಇದ್ದೆ. ಹೀಗೆ ಅಂದರೆ ಆದರೆ ಕೆಲವು ಮಾತ್ರ ಬೇಕಾಗಿದ್ದ ವಿಷಯ ಅಮೆಂಡ್ಮೆಂಟ್ಸ್ ಇತ್ತು. ನಾನು ಇದು ಬಾರದು, ಇದರಲ್ಲಿ ನಷ್ಟವಾಗ್ಬೋದು, ಇದರಲ್ಲಿ ಗುಣ ಆಗಲಿಕ್ಕಿಲ್ಲ ಅಂತೇಳಿ. ಸರಿ, ಅದನ್ನೆಲ್ಲ ತೆಗೆದರು. ಮತ್ತು 2-3 ಇತ್ತು. ಅದನ್ನು ನಿತೀಶ್ ಕುಮಾರು ಮತ್ತು ನಮ್ಮ ತೆಲುಗು ದೇಶ ಹೊಳೆ ಸೇರಿ ಅದು ಇರಬಾರ್ದು ಅಂತೇಳಿ ಅದನ್ನು ಕೂಡ ತೆಗೆದರು. ಅಂತರ ಮಂಡನೆ ಮಾಡಿದರು. ಹಾಗೆ ಆ ಮಂಡನೆ ಮಾಡೋ ದಿವಸ ನನಗೆ ಭಾಳಷ್ಟು ಸಂತಸವನ್ನು ಕೊಡ್ತು ನನಗೆ. ಓಕೆ. BM ಹನೀಫ್ ಅವರು, ಎಕ್ಸ್ ಪ್ರಜಾವಾಣಿ ಎಡಿಟರ್, ಚೀಫ್ ಎಡಿಟರ್, ಅವ್ರದ್ದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ನಡೀತಾ ಇದೆ. ಅದರಲ್ಲಿ ನಾನು ಮತ್ತು ವಸೀಂ ಆ್ಯಕ್ಟಿವಿಸ್ಟ್ ಮೊನ್ನೆ ಅದರಲ್ಲಿ ಪಾಲ್ಗೊಂಡಿದ್ದೆವು. ಅದರಲ್ಲಿ ಭಾಳ ಚರ್ಚೆ ಆಯಿತು. ಆಮೇಲೆ ಅವ್ರಿಗೆ ಕೂಡ ಕನ್ವಿನ್ಸ್ ಆಯಿತು, ಇದು ಅಗತ್ಯ ಅಂತೇಳಿ, ಓಕೆ, ಇದು ಇಲ್ಲದೆ ಆಗಲಿಕ್ಕಿಲ್ಲ ಅಂತೇಳಿ. ಯಾಕೆಂತ ಹೇಳಿದರೆ ನಾನು ಹೇಳಿದ್ದೆ ನಿಮಗೆ 1913 ಹಾಗೆ ಈ ಒಂದು ವಾಪಸ್ ತರಬೇಕು, ಇದು ಬಡ ಮುಸ್ಲಿಂ ಸಿಗಬೇಕು ಎಂಬ ಆಸೆ ನನಗೆ ಸಿಗಂಗ ಸ್ವಲ್ಪ ಸಂತೋಷವನ್ನು ಕೊಟ್ಟಿದೆ. ಇದು ಮುಂದೆ ಸಕ್ಸಸ್ ಆಗುತ್ತೆ, ನನಗೆ ಭಾಳಷ್ಟು ಧೈರ್ಯ ಇದೆ. ನನಗೆ ಒಂದು ಇದರ ಜೊತೆ ನಾನು ಕಳಕಳಿಯಿಂದ ನನ್ನ ಜನಾಂಗ ಮತ್ತು ಆಲ್ ಸಿಟಿಸನ್ಸಿಗೆ ಕೇಳ್ಕೊಳ್ಳೋದು ಅಂತ ಹೇಳಿದರೆ, ದಯವಿಟ್ಟು ಈ ಸುಳ್ಳು ಪ್ರಚಾರಕ್ಕೆ ನಾವು ತುತ್ತಾಗಬಾರ್ದು. ಅದನ್ನು ಬದಿಗಿಟ್ಟು ಇದರಲ್ಲಿ ಗುಣವಿದೆಯಾ ಅಂತೇಳಿ ನೋಡೋಣ. ಒಂದು 6 ವರ್ಷ ಹಿಂದುಗಡೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಬಂದು ಅಪೋಸ್ ಮಾಡಿದರು. ಅಪೋಸ್ ಮಾಡಿ ಇದು ಹಾಗಾಗ್ತದೆ, ಮುಸಲ್ಮಾನ್ ನಿಲ್ಲಿಕ್ಕಾಗೋದು, ಅವ್ರು ಹೋಗ್ಬೇಕಾಗುತ್ತೆ, ಅವ್ರಿಗೆ ಸಿಟಿಸನ್ ಕಳ್ಕೊಳ್ತಾ ಅಂತೇಳಿ 6 ವರ್ಷದಿಂದ ಇಲ್ಲಿ ತನಕ ಯಾರಾದರೂ ಒಬ್ಬ ಮುಸಲ್ಮಾನನು ಸಿಟಿಸನ್ಶಿಪ್ ಕಳ್ಕೊಂಡಿದ್ದಾನಾ? ಆನ್ಸರ್ ಮಾಡಿ. ಇಲ್ಲ ಸರ್. ಇದೇ ಮಂಜೇಶ್ವರಲ್ಲಿ ಸಿಟಿಸನ್ಶಿಪ್ ಇಲ್ಲದವರು ಒಂದು 90 ಮಂದಿ, ಅವರಿಗೆ ಅನುಕೂಲವಾಯಿತು. ಮತ್ತೊಂದು, ಯಾರು ಕಾನೂನಾಗಿ ಬರುತ್ತೋ ಅದನ್ನು ಸಿಕ್ಕಾಪಟ್ಟೆ ನಿಂದನೆ
ಕೊಟ್ಟರು ಅದನ್ನು ಖಂಡನೆ ಮಾಡಿದರೆ ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ನಿಂದಲೇ ಕೇಸ್ ಹಾಕ್ಬೋದಿತ್ತು. ಓಕೆ, ಅದು ಕೂಡ ಹಾಕಲಿಲ್ಲ, ಬಿಡಿ ಹೋಗಲಿ ಇನ್ನಸೆಂಟ್ ಅಂತ ಹೇಳಿ. ಇಷ್ಟೇ ಇರೋದಕ್ಕೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ, ಓಕೆ, ದಯವಿಟ್ಟು ಯಾರ್ಯಾರ ಮಾತು ಕೇಳಿ ರೊಚ್ಚಿಗೆ ಹೇಳ್ಬೇಡಿ, ಅಪೋಸ್ ಮಾಡಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ, 6 ತಿಂಗಳು ಮಾಡಿ ಸಪೋರ್ಟ್. ಅದರ ಹತ್ರ ನೋಡೋಣ ಏನಾಗುತ್ತೆ ಅಂತೇಳಿ. ನಾನು ನಿಮ್ಮ ಜೊತೆ ಬರ್ತೇನೆ. ಎಸ್, ಯಾಕೆಂದರೆ ನಾನೊಬ್ಬ ಮುಸಲ್ಮಾನಾಗಿ ನಮಗೆ ಇದರಲ್ಲಿ ಗುಣ ಬರಬೇಕು. ಆಗ ಹೇಳಿದರೆ ನಾನು ಎಲ್ಲ ಕೊಟ್ಟಿದ್ದೇನೆ, ಅಂಕಿಅಂಶಗಳು ಕೊಟ್ಟಿದ್ದೇನೆ, ಹೇಗೆ ನಾವು ಎಲ್ಲ ಕಳ್ಕೊಂಡಿದ್ದೀವಿ ಅಂತೇಳಿ. ಅದನ್ನು ವಾಪಸ್ ಪಡೆಯೋ ವಿಧಾನ ಕೂಡ ನಮ್ಮ ಹತ್ರ ಇದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಅಮೆಂಡ್ಮೆಂಟ್ಸ್ ಇದೆ. ದಯವಿಟ್ಟು ಇದರಲ್ಲಿ ನಮಗೆ ಫಲ ಸಿಗುತ್ತಾ ನೋಡೋಣ, ಓಕೆ, ನಮ್ಮ ಕರ್ತವ್ಯ ಮಾಡೋಣ, ನಮ್ಮ ಬಡತನವನ್ನು ನೀಗಿಸೋಣ. ಇದು ನಾನು ನಿಮಗೆ ವಾದ ಮಾಡ್ತಿದ್ದೇನೆ. ಇದು ಆಗದಿದ್ದರೆ, ಅದು ನಮ್ಗೆ ಹಾನಿ ಆಗಿದ್ದರೆ, ಹಾನಿ ಆಗ್ತಿದ್ದರೆ ನಾನು ನನ್ನ ಜನಾಂಗದೊಳಗೆ ನಿಂತು ಇದರ ಮೇಲೆ ಹೋರಾಟ ಮಾಡಲಿಕ್ಕೆ ಯಾವಾಗಲೂ ಸಿದ್ಧ. ಸೊ 2013ರಿಂದ ತಮ್ಮ ಹೋರಾಟಗಳು ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ತಾವು ಅದರ ಪ್ರತಿಯೊಂದು ಹಂತದಲ್ಲೂ ಕೂಡ ವಕ್ಫಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಮುಂದೆ ಇಡ್ತಾ ಇದ್ರಿ. 2013ರಲ್ಲಿ ಅದರ ಜೊತೆ ಅಮಾನತ್ ಕೋಆಪರೇಟಿವ್ ಬ್ಯಾಂಕ್ ಸ್ಕ್ಯಾಮ್ ಕೂಡ ನಾನು ರೆಹಮಾನ್ ಖಾನ್ ಅದು ಹೊರಗೆ ತಂದಿದ್ದೆ. ಇದಾದ ರಿಪೋರ್ಟ್. ಕೋಟ್ಯಾನುಗಟ್ಟಲೆ ಬಡವರ ದುಡ್ಡನ್ನು ದೋಚಿ, ಪಾಪ ಬಡವರು, ನಾವು ಅವರಿಗೆ ಇದು ಏನಾದರೂ ಕೊಡಬೇಕು, ಏನಾದರೂ ಅವರ ಮಗಳಿಗೆ ಮದುವೆಗೋಸ್ಕರ, ಅವರ ಮಗನ ಇಂಜಿನಿಯರಿಂಗ್ ಸ್ಟಡಿ ಕಲಿಯೋಕ್ಕೋಸ್ಕರ ದುಡ್ಡನ್ನು ಡೆಪಾಸಿಟ್ ಮಾಡಿದ್ರು ಅಮಾನತ್ ಬ್ಯಾಂಕ್, ಮುಸ್ಲಿಂ ಬ್ಯಾಂಕ್ ಅಂತೇಳಿ. ಅದೆಲ್ಲ ಕಳೆದುಕೊಂಡ್ರಲ್ಲ ಸ್ವಾಮಿ, ಸಾವಿರಾರು ಲಕ್ಷಾನುಗಟ್ಟಲೆ ಜನಗಳು. ಇದು ಕೂಡ ಸರಿಯಾಗಲಿಲ್ಲ. ಆ ರಿಪೋರ್ಟ್ ಕೂಡ ಕೊಟ್ಟವರು ನಾನೇ. ಆದ್ದರಿಂದ ಈಗ ಹೇಳ್ತಾ ಇದ್ದೀನಿ, ನಾನು ಯಾವುದಕ್ಕೂ ಬೇಕಾದ್ರೆ ಎಲ್ಲಿ ಬೇಕಾದರೆ ಹೋರಾಟ ಮಾಡಲಿ ಸಿದ್ಧ. ದಕ್ಷಿಣ ಕನ್ನಡದಲ್ಲಿ ಗೂನಡಕ ಎಂಬ ಸ್ಥಳದಲ್ಲಿ ನಮ್ಮ ಕಬ್ರಿಸ್ತಾನಿಗೆ ತೊಂದರೆ ಆದಾಗ ಅದಕ್ಕೆ ನಿಂತು ಹೋರಾಟ ಮಾಡಿದವನು ನಾನು, ಅದನ್ನು ನಿಲ್ಲಿಸಿದವನು ನಾನು. ಪರಪನಗ್ರಹಾರ ಕಬ್ರಿಸ್ತಾನ್ 2 ಎಕರೆ ಚಿಲ್ಲರೆ, ಅದನ್ನು ಕೂಡ ಹೋರಾಟ ಮಾಡಿ ನಿಲ್ಲಿಸಿದವನು ನಾನು. ಜಂಬು ಕೊಚ್ಚೋದಲ್ಲ ಸ್ವಾಮಿ, ಇದನ್ನು ದೇವರ ದಯೆ, ದ ಗ್ರೇಸ್ ಆಫ್ ಗಾಡ್. ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಬಿ ಪಾರ್ಟ್ ಆಫ್ ಸಮ್ ಹೆಲ್ಪ್ ಟು ಮೈ ಕಮ್ಯುನಿಟಿ. ಥ್ಯಾಂಕ್ ಯು. ಸೊ ಈ ವಕ್ಫಿಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಗೊಂದಲಗಳಿವೆ. ಅನ್ವರ್ ಮಾನಿಪಾಡಿ ಅವರು ರಿಪೋರ್ಟನ್ನು ನೀಡಿದ್ದಾರೆ, ಆದರೆ ಹಲವು ಮುಸಲ್ಮಾನರಿಗೆ ಇದರ ಕುರಿತಾಗಿ ಆಕ್ಷೇಪಗಳಿವೆ. ಅನ್ವರ್ ಮಾನಿಪಾಡಿ ಅವರು ಒಬ್ಬ ಮುಸಲ್ಮಾನರಾಗಿದ್ದರೂ ಕೂಡ BJP ಅನ್ನುವಂಥ ಒಂದು ಪಕ್ಷದ ನೆಲೆಗಟ್ಟಿನಿಂದ ರಾಜಕೀಯವಾಗಿ ಈ ಒಂದು ರಿಪೋರ್ಟನ್ನು ಮಂಡಿಸಿದ್ದಾರೆ ಅನ್ನೋದು, ಇದಕ್ಕೇನು ಹೇಳ್ತೀರಾ? ಮುಸಲ್ಮಾನ ಆದರೆ BJP ಇರಬಾರ್ದಾ? ಅಂದರೆ ಕೆಲವೊಂದು ಆರೋಪಗಳಿವೆ, ವಿಪಕ್ಷಗಳಿಗೆ ಅದನ್ನೇ ಬಿಂಬಿಸ್ತಾ ಇವೆ. ಅದಕ್ಕೆ ನಾನು ಕೇಳ್ತಿರೋದು, ನಾನು ಅಧಿಕಾರದಲ್ಲಿದ್ದಾಗ ಯಾವುದಾದ್ರೂ ಒಂದು ತಪ್ಪು ಮಾಡಿದರೆ ಅಥವಾ ಆ ತಪ್ಪಿನಿಂದ ನಮ್ಮ ಯಾವುದಾದ್ರೂ ಒಬ್ಬ ಮುಸಲ್ಮಾನರಿಗೆ ತೊಂದರೆ ಆಗಿದ್ದರೆ ಅದು ತೋರಿಸ್ಬೇಕು. ನಾನು ನಿಮಗೆ ತೋರಿಸ್ತೇನೆ. ನಾನು ಅದರಲ್ಲಿದ್ದಾಗ, ಕಮಿಷನ್ ಚೇರ್ಮನ್ ಆಗಿದ್ದಾಗ, UIS ಅಗ್ರಿಕಲ್ಚರ್ ಸೈನ್ಸ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್, ಅಲ್ಲಿ ಕ್ರಮ ಪ್ರಕಾರ ಮುಸಲ್ಮಾನರಿಗೆ ಕೆಲವು ಪರ್ಸೆಂಟೇಜ್ ಆಫ್ ಕೆಲಸ ಸಿಗಬೇಕಾಗಿತ್ತು. ನಮಗೆ ಕೋರ್ಟ್ ಆಯಿತು. ಅದನ್ನು ಕೈ ಮೀರಿ ವೈಸ್ ಚಾನ್ಸಲರ್ ಅವರು ಅದೆಲ್ಲ ಕೊಟ್ಟಿಲ್ಲ. ನನಗೆ ದೂರ ಪ್ರಕಾರ ನನ್ನ ಕೋರ್ಟ್ನಲ್ಲಿ, ಕಮಿಷನ್ ಕೋರ್ಟಲ್ಲಿ ಅವ್ರನ್ನ ಅವರನ್ನೇ ಕರೆದು ಮಾಡಿಸಿ, ಚರ್ಚೆ ಮಾಡಿಸಿ, ಅದನ್ನು ಮಂಡನೆ ಮಾಡಿ, ಆ ಯಾರಿಗೆ ಸಿಕ್ಕಿಲ್ವೋ ಆ 3 ಮಂದಿಗೆ ಕೆಲಸ ಒಂದು ಸಿಕ್ಕುವ ಹಾಗೆ ಮಾಡಿದ್ದೇವೆ. ಹಾಗೆ ಅದರ ಜೊತೆ ಯಾವುದೋ ದೊಡ್ಡ ಕೇಸಲ್ಲಿ DGPಯನ್ನು ಕೂಡ ನಾನು ಸಮನ್ ಮಾಡಿದ್ದೇನೆ. ಯಾರಾದರೂ ಒಬ್ಬರು ತೋರಿಸಿ ನೋಡ, ಕಮಿಷನ್ ಚೇರ್ಮನ್ ಅದು DGPಯನ್ನು ಅಥವಾ ಚಾನ್ಸಲರನ್ನು, ವೈಸ್ ಚಾನ್ಸಲರ್ನ ಸಮನ್ ಮಾಡಿದ್ದು. ಅದನ್ನು ಎಷ್ಟು ಗುಣ ಆಗಲಿಲ್ಲ, ಎಷ್ಟು ಡಾಕ್ಟ್ರುಗಳಿಗೆ ಗುಣ ಆಗಲಿಲ್ಲ. ಸೀಟ್ ವಿಷಯದಲ್ಲಿ, ಕೆಲಸ ವಿಷಯದಲ್ಲೆಲ್ಲ ಹೋಗಿ ಜಿಲ್ಲೆಗೆ ಹೋಗಿ, ಇದೇ ಮಂಗಳೂರಲ್ಲಿ ತೊಂದರೆ ಆದಂಥ ವೆನ್ಲಾಕ್ ಹಾಸ್ಪಿಟಲಲ್ಲಿ DMOವನ್ನು ಸಸ್ಪೆಂಡ್ ಮಾಡಿಸಲಿಲ್ವಾ? ಯಾರಾದರೂ ಮಾಡಿದ್ದಾರಾ? ಕದ್ದು ತಿಂದದಕ್ಕೆ ಪ್ರೂವ್ ಮಾಡಿ. ಮಡಿಕೇರಿಯಲ್ಲಿ ಮಾಡಿಲ್ವಾ? ಚಿತ್ರದುರ್ಗದಲ್ಲಿ ಮಾಡಿಲ್ವಾ? ಅರ್ಥ ಮಾಡಿಕೊಳ್ಳಿ ಸ್ವಾಮಿ. ಎಲ್ಲಾದರೂ ನಾನು ಒಂದು ತಪ್ಪು ಮಾಡಿ ನಮ್ಮ ಮುಸಲ್ಮಾನರಿಗೆ ತೊಂದರೆ ಆಗಿದ್ದರೆ ಒಂದು ಜಾಗದಲ್ಲಿ ತೋರಿಸಿ. 10 ಜಾಗ ನಾ ತೋರಿಸಿ ಎಲ್ಲಿ ಗುಣವಾಗಿದೆ ಅಂತೇಳಿ. ಮಂಗಳೂರಲ್ಲಿ ಇಲ್ಲಿ ತನಕ ಆಟೋ ರಿಕ್ಷಾ ಅಥವಾ ಕಾರ್ಗಳನ್ನು ಮುಸಲ್ಮಾನರಿಗೆ ಕೊಟ್ಟಿದ್ದರೆ ನಾನು, ನನ್ನ ಸರ್ಕಾರ ಇರಬೇಕಾದ್ರೆ
ನಾನು ಜಮ ಪಡ್ಕೊಳ್ಳೋದಲ್ಲ. ನಾನೆಂದರೆ ನಮ್ಮ ಪಕ್ಷದ ವತಿಯಿಂದ ನಾನು KMDC ಚೇರ್ಮನ್ ಆಗಿದ್ದಾಗ, ಕಮಿಷನ್ ಚೇರ್ಮನ್ ಮುಂಚಿತವಾಗಿ ನೋಡಿ, ಕೇಳಿ ನೋಡಿ ಎಷ್ಟು ಮಂದಿಗೆ ಕಾರ್ ಸಿಗಲಿಲ್ಲ ಅಂತೇಳಿ. ನಂತರ ಅದನ್ನು ಮಾಫ್ ಕೂಡ ಕಂತ ಕಷ್ಟದವರಿಗೆ ಮಾಫ್ ಕೂಡ ಮಾಡಿದ್ದಾರೆ. ಈಗ ಅನ್ವರ್ ಮಾಣಿಪಾಡಿ ಅವರು ನೀಡಿರುವಂಥ ರಿಪೋರ್ಟ್ನಲ್ಲಿ ಕೇವಲ ಕಾಂಗ್ರೆಸ್ನ ನಾಯಕರುಗಳ ಹೆಸರುಗಳು ಅನ್ನುವಂಥದ್ದಿದೆ. ಅಂದರೆ BJPಯಲ್ಲಿರುವಂಥ ಯಾವುದೇ ನಾಯಕರುಗಳು ವಕ್ಫ್ನ ಭೂ ಕಬಳಿಕೆಯನ್ನು ಮಾಡಿಲ್ವಾ, ಅಥವಾ ಆ ಹೆಸರುಗಳು ಉಲ್ಲೇಖ ಇಲ್ವಾ, ಹೇಗೆ ಅಂತ ಹೇಳಿ? ಅವರಿದ್ದಿದ್ರೆ ಖಂಡಿತವಾಗಿ ಉಲ್ಲೇಖ ಮಾಡ್ತಿದ್ದೆ ನಾನು. ಅನ್ಫಾರ್ಚುನೇಟ್ಲಿ ಇದೆಲ್ಲ ನಡೆದದ್ದು ಆ ಒಂದು 70 ವರ್ಷದಲ್ಲಿ. ಆಗ BJP ಇರಲಿಲ್ಲ, ಸರ್ಕಾರದಲ್ಲೇ ಇದ್ದಿಲ್ಲ. ಹಾಗೂ ನನ್ನ ರಿಪೋರ್ಟ್ ತಯಾರಾಗಿ ಅದನ್ನು ಮಂಡನೆ ಮಾಡಿದಾಗ ನಾನು ನಮ್ಮವರ ಮೇಲೆ ನಾನು ಹೋರಾಟ ಮಾಡಿದ್ದೆ, ಬೋತ್ ಯಡಿಯೂರಪ್ಪ ಸನ್. ಆಮೇಲೆ ಆಮೇಲೆ ಗೊತ್ತಾಯ್ತು ನನಗೆ ಅದು ಅವರು ಹಾಗೆ ಮಾಡಿದಲ್ಲ, ಎಷ್ಟರ ಮಟ್ಟಿಗೆ ನಾನು ಬೇರೆಯವರಾಗಿ ಜಾರಿ ನಿಂತ್ಕೊಳ್ತೀನಿ ಅಂತೇಳಿ. ಹಾಗೆ ಅದರ ನಂತರ ಕೂಡಲೇ ಅವರು ಮಂಡನೆ ಮಾಡಿದರು. ಹಾಗೆ ಪಾಪ ಹೇಳೋದಿಲ್ಲ, ಸದಾನಂದ ಗೌಡರ ಮೇಲೆ ನಾನು ಈಗಲೂ ಕೂಡ ಮಾತಾಡಿಲ್ವ ನಾನು, ಅವ್ರೇನೋ ಮಾಡಿ ತಪ್ಪು, ಆಮೇಲೆ ಜಯಜಯವರ ಮುಖಾಂತರ ಅದನ್ನು ಇದು ಮಾಡ್ಕೊಂಡಿದ್ದೆ ಅಂತೇಳಿ. ಇದೇ ರೀತಿ ಮತ್ತೊಂದು ವಿಷಯ ಹೇಳ್ತೇನೆ ಅಂತ ಹೇಳಿದರೆ, BL ಸಂತೋಷಿ ನಮ್ಮ ಆರ್ಗನೈಸ್ ಜನರಲ್ ಸೆಕ್ರೆಟರಿ ಅವರು ಮಾಡಿದ ಒಂದು ಕೆಲಸ, ಅವರು ಅನಂತಕುಮಾರ್ ಹತ್ರ ಮಾತಾಡಿ ಭಾಳ ಒಂದು ಖಡಕ್ ರಿಪೋರ್ಟ್, ಒಳ್ಳೆ ರಿಪೋರ್ಟ್ ಇದ್ರು, ಇದರಲ್ಲಿ ಭಾಳಷ್ಟು ಮುಸಲ್ಮಾನಿಗೆ ಗುಣವಾಗುತ್ತೆ, ಒಳ್ಳೆಯದಾಗುತ್ತೆ, ಅದನ್ನು ಪಾರ್ಲಿಮೆಂಟ್ ಬೋರ್ಡಲ್ಲಿ ಪ್ರೆಸೆಂಟೇಷನ್ ಮಾಡಿಸ್ಬೇಕಂತೇಳಿ. ಹಾಗೆ ಅವರು ಹೇಳಿ, ಹಾಗೆ ನಾನು ಪಾರ್ಲಿಮೆಂಟ್ ಬೋರ್ಡಲ್ಲಿ ಕೂಡ ಇದರ ವಿಚಾರವನ್ನು ಪ್ರೆಸೆಂಟೇಷನ್ ಮಾಡಿದ್ದೆ. ಅದ್ವಾನಿ ಅವರೆಲ್ಲ ಇದ್ದಾಗ, ವೆಂಕಯ್ಯ ನಾಯ್ಡು, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ ಅವರೆಲ್ಲ ಇದ್ದಾಗ ಅವರ ಮುಂದೆ ಇದನ್ನು ಪ್ರೆಸೆಂಟೇಷನ್ ಕೂಡ ಮಾಡಿದ್ದೆ ನಾನು. ಈಗ ರಾಜ್ಯಸಭೆ ಲೋಕಸಭೆಯಲ್ಲಿ ಅಂಗೀಕಾರ ಆಯಿತು, ರಾಷ್ಟ್ರಪತಿಯವರ ಅಂಕಿತವೂ ಕೂಡ ಆಯಿತು. ಇದಾದ ಬಳಿಕ ಈಗ ವಿಪಕ್ಷಗಳು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರೋದಕ್ಕೆ ಮುಂದಾಗ್ತಾ ಇದೆ. ಇದರ ಮುಖಾಂತರ ಅನ್ವರ್ ಮಾಣಿಪಾಡಿ ಅವರ ಇಲ್ಲಿ ತನಕದ ಹೋರಾಟಕ್ಕೆ ಮತ್ತೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆಯಾ? ನಾನು ಹೇಳಿದ್ದಲ್ಲ, ಬೇಕಾದರೆ ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಇಲ್ಲಿ ಹೋಗಲಿಕ್ಕೆ ಅವಕಾಶವಿಲ್ಲ. ಇದಕ್ಕೇನಿದ್ರು ಟ್ರೈಬ್ಯುನಲ್ ಅಧಿಕಾರಿಗಳಲ್ಲಿ ಬರಬೇಕಿದ್ರೆ ಅದು ಮಾಡಬಹುದು ತಾನೆ. ಆ ಒಂದು ವಿಷಯ ಕರೆಕ್ಟ್. ಮೊನ್ನೆ ಮಂಡನೆ ಮಾಡಬೇಕು, ಅದು ಒಂದು ಮಂಡನೆ ಸೇರಿಸ್ಬೋಯ್ತಾನೆ. ಖಂಡಿತ. ಅದಕ್ಕೆ ಆಪ್ಷನ್ ಓಪನ್ ಇಟ್ಟರು, ಹೋಗಿ ಸುಪ್ರೀಂ ಕೋರ್ಟಿಗೆ ಅಂತೇಳಿ. ಯಾಕಂದರೆ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಹೌದು, ಹೋಗಲಿ ಸುಪ್ರೀಂ ಕೋರ್ಟಿಗೆ, ಪಾರದರ್ಶಕವಾಗಿ ಆಗಿರಲಿ. ಐ ಆಮ್ ಫಾರ್ ಇಟ್. ಯು ಶುಡ್ ಅಪ್ರಿಷಿಯೇಟ್ ದ ಗವರ್ಮೆಂಟ್ ಆಲ್ಸೋ ಫಾರ್ ಹ್ಯಾವಿಂಗ್ ಡನ್ ದಟ್. ಈಗ ತಾವು ಮಂಡನೆ ಮಾಡಿರುವಂಥ ಅಂದರೆ ತಮ್ಮ ರಿಪೋರ್ಟಲ್ಲಿ ಪ್ರಮುಖವಾಗಿ ಕರ್ನಾಟಕದ ಹಲವು ಜಿಲ್ಲೆಗಳ ಕೆಲವೊಂದು ಭೂ ಕಬಳಿಕೆ ವಿಚಾರ ಇದೆ. ಸ್ಪೆಷಲಿ ಕರಾವಳಿಗೆ ಸಂಬಂಧಪಟ್ಟಂತೆ ಯಾವ ಪ್ರದೇಶಗಳಲ್ಲಿ ತಾವು ಈಗ ರಿಪೋರ್ಟನ್ನು ಮೆನ್ಷನ್ ಮಾಡಿರುವಂಥದ್ದು? ನೋಡಿ, ಇಲ್ಲಿಯ ಜನರು ಭಾಳ ಹುಷಾರು ಅನಿಸ್ಕೊಳ್ತೇನೆ ನಾನು. ಒಂದೆರಡು ಕಡೆ ಹೋಗಿದ್ದೆ, ಒಂದೆರಡು ಕಡೆ ಮೆನ್ಷನ್ ಮಾಡಿದೆ. ಒಂದು ಮಸ್ಜಿದಿ ನಡುಪಳ್ಳಿ ಅಂತೇಳಿ, ನಡುಪಳ್ಳಿ ಅಂತ ಇರಬೇಕಾದ್ರು ಬಂದರಲ್ಲಿ ರಿಜಿಸ್ಟ್ರೇಷನ್ ಪ್ರಕಾರ 15 ಎಕರೆ 15 ಸೆಂಟ್ಸ್ ಜಾಗ ಉಂಟು ನಮ್ಮಲ್ಲಿ ವಕ್ಫ್ ಬೋರ್ಡಲ್ಲಿ. ಇಲ್ಲಿ ಬಂದು ನೋಡಿದಾಗ ಖಾಲಿ ಯಾವುದು ಮಸೀದಿ ಏನಿದೆಯೋ 15 ಸೆಂಟ್ಸ್ ಜಾಗ, ಅದು ಮಾತ್ರ 15 ಎಕರೆ ಇಲ್ಲ. ಓಕೆ, 15 ಸೆನ್ಸ್ 15 ಎಕರೆ. ಓಕೆ, ಡಿಫ್ರೆನ್ಸ್. ಅಂದರೆ ಇದು ಹೇಗಾಯ್ತು ಅಂತ ಹೇಳಿದೆ ನಾನು, ಬಹುಶಃ ನನ್ನ ರೀಡಿಂಗ್ ಅಂಡ್ ಮೈ ಜಡ್ಜ್ಮೆಂಟ್, ಹಳಬರು ಒಂದು ಮಸೀದಿ ಮಾಡಿ ಕಟ್ಟಿಕೊಡುವಾಗ ಅದು ನಡೆಸೋಕ್ಕೋಸ್ಕರ ಜಾಗ ಕೊಡ್ತಾರೆ. ಜಾಗ ಅಲ್ಲೇ ಇರುವುದಿಲ್ಲ, ಹಳೆ ಎಲ್ಲ ಕಡೆ ತೋಟ ಗದ್ದೆ ಅದಲ್ಲೇ ಇರುತ್ತೆ. ಹಾಗೆ 15 ಎಕರೆ ಬೇರೆ ಇರಬೇಕು. ಅದು ಯಾವುದೋ ಒಂದು ರೀತಿಯಲ್ಲಿ ನಾವು ನನ್ನ ರಿಪೋರ್ಟ್ ನೋಡಿದರೆ ಹೇಗೆ ಕಳಿಸ್ಕೊಂಡಿದ್ದಾರೆ, ಬೇರೆ ಬೇರೆ ಆಚೆ ಹೇಗೆ ಕಳಿಸ್ಕೊಂಡಿದ್ದಾರೆ, ಹಾಗೆ ಒಂದು ಮೆಥಡಲ್ಲಿ ಅದು ಕಳಿಸ್ಕೊಂಡಿರಬೇಕು. ಅಲ್ಲಿ ಕಾಣ್ತಾ ಇಲ್ಲ. ಮತ್ತು ಯಾವುದ್ಯಾವುದು ನನ್ನ ಕಣ್ಣಿಗೆ ಬಂದಿದೆಯೋ ಖಂಡಿತ ಹೋರಾಟ ಮಾಡಿದ್ದೇನೆ. ಯಾರ ವಿಷಯ ನಾನು ಓಪನ್ ಆಗಿ ಕೇಳಿದೆ, ನಂಗೆ ಇದ್ದಿದ್ದು ಡೇಟ್ ತಿಳಿಸಿ ನನಗೆ ಅಂತೇಳಿ. ನಾನು ರಿಟೈರ್ ಆಗಿ ಹೇಗೋ ನಾನು ಅದನ್ನು ಬಂದ ನಂತರ 6 ವರ್ಷ ನಂತರ ಯಾವುದೋ ಒಂದು ಪ್ರಾಪರ್ಟಿ ಮೇಲೆ ಬಂದಿತ್ತು. ನಾನು ಆ್ಯಕ್ಷನ್ ಆಗಿಕೊಂಡು ಹೋಗಿ ಕೇಳಿದ್ದೇನೆ, ಮಾಡಿದ್ದೇನೆ. ಅದನ್ನು ಒಬ್ಬರದ್ದು ಹೇಳಿ ಅದನ್ನು ಕೋರ್ಟಿಗೆ ಕೂಡ ಹಾಕಿದ್ದೇನೆ ನಾನು.
ಈಗ ತಾವು ಕೆಲವೊಂದು ಹೆಸರುಗಳನ್ನು ಉಲ್ಲೇಖ ಮಾಡಿದ್ರಿ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಾಯಕ ಹ್ಯಾರಿಸ್ ಆಗಿರ್ಬೋದು ಅಥವಾ ನಾಸಿರ್ ಹುಸೇನ್, ಇಂಥ ಹಲವು ಹೆಸರುಗಳು. ಕರಾವಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಭೂಕಬಳಿಕೆ ಮಾಡಿದಂಥ ಕಾಂಗ್ರೆಸ್ನ ಅಥವಾ ಮುಸ್ಲಿಂ ನಾಯಕರುಗಳ ಹೆಸರುಗಳು ಯಾವುದಾದ್ರೂ ಇದೆಯಾ ಅಂತ ಹೇಳಿ? ನಮ್ಮ ಕರಾವಳಿದ ಅದೃಷ್ಟ ಅಥವಾ ದೇವರ ಕರುಣೆ ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನನಗೆ ಅಂಥವ್ರು ಯಾರು ಕೈಗೆ ಸಿಕ್ಕಿಲ್ಲ ನನಗೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ಅವರ ಹೆಸರುಗಳು ಕೂಡ ಈ ರಿಪೋರ್ಟಲ್ಲಿ ಮೆನ್ಷನ್ 100% ಭಾಳ ಪ್ರಯತ್ನ ಮಾಡಿದೆ, ಎಲ್ಲರೂ ಒಂದು ಕಡೆ ಉಂಟು ಅಂತೇಳಿ. ಬಹುಶಃ ಅವರು ಬೇರೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಇರಲಿಲ್ಲ. ಓಕೆ, ಈಗ ಪ್ರಮುಖವಾಗಿ ಈ ವಕ್ಫ್ನ ಕುರಿತಂತೆ ಕೆಲವೊಂದು ಗೊಂದಲಗಳಿವೆ. ವಿಪಕ್ಷಗಳು ಒಂದು ವಾದವನ್ನು ಮಾಡುತ್ತೆ, ಆಡಳಿತ ಪಕ್ಷ ಒಂದು ವಾದವನ್ನು ಮಾಡುತ್ತೆ. ಈಗ ಕೆಲವರ ಪ್ರಕಾರ ವಕ್ಫ್ ಏನು ಅಂತ ಹೇಳಿದರೆ ಯಾವುದಾದ್ರೂ ಒಂದು ಭೂಮಿಯನ್ನು ತೋರಿಸಿ ಇದು ವಕ್ಫಿಗೆ ಅಂತ ಹೇಳಿದರೆ ಅದು ಮುಗ್ದೋಯ್ತು, ಅದು ವಕ್ಫಿಗೆ ಸೇರುತ್ತೆ ಅನ್ನುವಂತಹ ವಾದ ಇದೆ. ಆದರೆ ವಿಪಕ್ಷ ಹೇಳುತ್ತೆ ಇಲ್ಲ, ಆ ಥರದ ಕಾನೂನುಗಳಿಲ್ಲ, ಖಂಡಿತ ಆ ಥರದ ಕಾನೂನುಗಳಿಲ್ಲ. ಸೊ ಅದೊಂದು ಗೊಂದಲ ಇದೆ ಜನರಿಗೆ, ಅದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ಯಾವುದು ವಕ್ಫ್ ಅಂತ ಹೇಳಿದರೆ ದಾನ ಮಾಡಿದ್ದು ದೇವರ ಕಾರ್ಯಕ್ಕೆ, ಮುಸಲ್ಮಾನ ಬರದ ಕಾರ್ಯಕ್ಕೆ, ಅಲ್ಲಾಹನಿಗೆ ನಾವು ಡೆಡಿಕೇಟ್ ಮಾಡೋದು. ಖಂಡಿತ ಅಲ್ಲಾಹನಿಗೆ ಸೇರಿದಂಥ ಜಾಗ. ಅದು ಡೆಡಿಕೇಟ್ ಮಾಡಬೇಕಾದ್ರೆ ಅದಕ್ಕೆ ಅವರು ಮಾಡಿದ್ರೆ ಅವರ ಮಗ, ಅವರ ಮಗಳು ಮತ್ತು 2-3 ಸಾಕ್ಷಿಗಳು ಇಟ್ಕೊಂಡು ಮಾಡಬೇಕಾಗುತ್ತೆ. ಅದು ರಿಜಿಸ್ಟರ್ ಮಾಡ್ಕೊಳ್ಬೇಕಿದೆ. ಅದಕ್ಕೆ ಹೇಳೋದು ಅದಾ ಮಾಡೋದು ಅಂತೇಳಿ. ಹಾಗೆ ಅದ ಮಾಡಿ ಅದು ಗಜೆಟ್ ನೋಟಿಫಿಕೇಶನ್ ಆಗಬೇಕು, ಸರ್ವೆ ನಂಬರ್ಲಿ ಬರಬೇಕು. ಸರ್ವೆ ನಂಬರ್ ಇರುತ್ತೆ. ನಮ್ಮ ಇಡೀ ದೇಶದ ಭೂಮಿಗಳು ಎಲ್ಲ ಬೇರೆ ಬೇರೆ ಸರ್ವೆ ನಂಬರ್ ಇರುತ್ತೆ. ನದಿ ಕೂಡ, ಜಲಪಾತ ಕೂಡ, ಕಾಡು ಕೂಡ, ಸಮುದ್ರ ಕೂಡ ಇರುತ್ತೆ. ಹಾಗೆ ಅದ್ರಲ್ಲಿ ಬರಬೇಕು ಆ ಸರ್ವೆ ರಿಪೋರ್ಟಲ್ಲಿ ಮತ್ತು ಗಜೆಟ್ ನೋಟಿಫಿಕೇಶನ್. ಅದರಲ್ಲಿ ಬರೆದಿದ್ರೆ ಅದು ಖಂಡಿತ ವಕ್ಫಿಗೆ ಸೇರಿದ್ದಲ್ಲ. ಇದು ಕೆಲವು ಕಡೆ ವಕ್ಫ್ ಬೋರ್ಡ್ ಪ್ರಯತ್ನ ಮಾಡಿದ ಹಾಗೆ ಮಾಡಲಿಕ್ಕೆ. ಯಾಕೆಂತ ಹೇಳಿದರೆ ಇಡೀ ವಕ್ಫಿದೆಲ್ಲ ಎಲ್ಲ ಇದು ಪಾಳು, ಇದು ಸುಳ್ಳು ಅಂತೇಳಿ ಅದನ್ನು ಡಿವಿಯೇಟ್ ಮಾಡಲಿಕ್ಕೋಸ್ಕರ, ಆ್ಯಕ್ಚುಯಲ್ ಕಾರ್ಯ ಡಿವಿಯೇಟ್ ಮಾಡಲಿಕ್ಕೋಸ್ಕರ ಯಾವುದಾವುದನ್ನು ಕ್ಲೈಮ್ ಮಾಡೋದು, ವಿಧಾನಸೌಧವನ್ನು ಕ್ಲೈಮ್ ಮಾಡೋದು, ರಾಷ್ಟ್ರಪತಿ ಭವನನ್ನು ಕ್ಲೈಮ್ ಮಾಡೋದು. ಹಾಗಿದೆ ಗೊತ್ತಾಗ್ತದೆ ಇದೆಲ್ಲ ಅಂತೇಳಿ. ಇದೆಲ್ಲ ಹಾಗೆ ಇರಬೇಕಂತೇಳಿ ಸುಮ್ಮಾಗ್ತಾರೆ ಅಂತೇಳಿ. ಇದು ಅವರ ಗೇಮ್ ಪ್ಲಾನ್. ಯಾರ್ದು? ಮುಸಲ್ಮಾನರಲ್ಲ, ಆ ಮುಸಲ್ಮಾನರಲ್ಲ, ಇದನ್ನು ಕಬಳಿಸಿ ಅಲಿಬಾಬಾ ಚಾಲಿಶೋರ ಅವರು ಸಿಕ್ಕಾಕೊಳ್ಬಾರ್ದು ಎಲ್ಲವನ್ನು ಕೂಡ. ನಾನು ಎಷ್ಟೋ ಸಲ ಚಾಲೆಂಜ್ ಮಾಡಿದ್ದಲ್ಲ. ಸಿಎಂ ಇಬ್ರಾಹಿಂ ಚಾಲೆಂಜ್ ಮಾಡಿದ್ದೆ, ರಹಮಾನ್ ಖಾನ್ಗೆ ಚಾಲೆಂಜ್ ಮಾಡಿದ್ದೆ, ಖರ್ಗೆ ಅವರಿಗೆ ಚಾಲೆಂಜ್ ಮಾಡಿದ್ದೆ. ನಾನು ನನ್ನ ಡಾಕ್ಯುಮೆಂಟ್ಸ್ ತಗೊಂಡು ಬರ್ತೇನೆ. ನಾನು 2-3 ಟಿವಿಯವ್ರನ್ನ ಇಟ್ಕೊಳ್ಳೋಣ, ನೀವು ನಿಮ್ಗೆ ಅನ್ಯ ಯಾವುದನ್ನು ಹೇಳಿ, ನಾನು ಆ ವಿಚಾರದಲ್ಲಿ ಬೇಕಾದ ಡಾಕ್ಯುಮೆಂಟ್ಸ್ ಕೊಟ್ಟು ಮಾಡ್ತೇನೆ, ಬನ್ನಿ ಅಂತೀವಿ ಆರ್ಗ್ಯುಮೆಂಟಿಗೆ. ಯಾವುದಾದ್ರೂ ಒಬ್ಬ ಮಗ ಬಂದಿದ್ನಾ ನನ್ನ ಮೇಲೆ ಡೆಫಾಮೇಷನ್ ಕೇಸ್ ಮಾಡ್ಬೋದಿತ್ತಾನೆ. ನಮ್ಮ ಹೆಸರು ತೆಗೆದಿದೆ, ನನ್ನ ಹೆಸರು ತೆಗೆದಿದೆ, ಯಾಕೆ ಮಾಡಿಲ್ಲ ಸರ್? ಯಾವುದೇ ಕೇಸನ್ನು ದಾಖಲಿಸಿದ್ರು, ಎಬ್ರಿಬೋರ್ ಮಾಡಿದ್ರು, ಹಾರಿಸ್ ಸಿಎಂ ಇಬ್ರಾಹಿಂ ಮಾಡಿದ್ರು, ಸೋತು ಸುಳ್ಳಾದ್ರು. ಹೇಳಿ ಸರ್, ಯು ಟಾಕ್ ಅಬೌಟ್ ಇಟ್ ಪ್ಲೀಸ್. My dear brethren, my brother is Muslim, understand me. I have done everything what I wanted to do for the community. I will still continue in whatever position I wanted. I didn't want unless I finish this. Please try to understand me. Ask me a lot of my friends in Noor Masjid, various other places, Shamir Masjid and all. They all tell me that you must get back. No, I said no, I am not after power. I can still get any power I want unless I finish one completely, and to get into another thing, ನನಗೆ ಬೇಡ. ಅಂಡರ್ಸ್ಟ್ಯಾಂಡ್ ಮೀ. ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ರು, ಒಂದು ವೇಳೆ ಸಾಬೀತಾದರೆ ನಾನು ರಾಜೀನಾಮೆ ಕೊಡೋದಕ್ಕೂ ಕೂಡ ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ತೀನಿ, ಬೇಕಾದ್ರೆ ನನ್ನ ಮೇಲೆ ಇಂಥ ಆರೋಪ ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ. ಸ್ವಾಮಿ ಹೇಳಲೇಬೇಕು ಸ್ವಾಮಿ ಅವರು ಯಾರಾದ್ರು. ನಾನು ಅವ್ರ ಪೊಸಿಷನ್ ಹಾಗೆ ಹೇಳ್ತಿದ್ದೇನೆ. ಯಾಕಂದ್ರೆ ಇಷ್ಟು ವರ್ಷ ಅದನ್ನು ಮುಂದೆ ತಳ್ಳಿಕೊಂಡು ಬಂದವರು ತೋಡುಬಲ ಹಣಬಲದಿಂದ ಏನೋ ಒಂದು ಮಾಡ್ಬೋದು ಅಂತೇಳಿ, ಮತ್ತು ಟೆಂಪರರಿ ರಿಲೀಫ್ ಆದರೂ ಸಿಗುತ್ತೆ. ಮತ್ತು ಬಹಳಷ್ಟು ಜನಗಳು ಇವರಲ್ಲ ಬೇರೆ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ. ಅವರ ಹೆಸರಲ್ಲಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ CBI ಒಳ್ಳೆ ಅಧಿಕಾರಿ ಇಟ್ಕೊಂಡು ಮಾಡಿದಾಗ ಪಿತ್ತಲೆ ಹೊರಗೆ ಬೀಳಲೇಬೇಕು, ಅದು ಯಾರ್ದು ಅಂತೇಳಿ. ಇದ್ರೆ ಅಲ್ಲಿಂದ ಗಳಿಕೆ ಏಷ್ಯಾ ಮಾಲ್ ಅಂತ ಬಿಗ್ಗೆಸ್ಟ್ ಪ್ರಾಪರ್ಟಿ ಗುಲ್ಬರ್ಗ. ಏಷ್ಯಾ ಮಾಲ್ ಮತ್ತು 800 ಮನೆಗಳಿವೆ. ಅದು ಅದರ ಒಂದು ಇನಾಗ್ರೇಷನ್ ನೋಡಬೇಕಿದೆ. ಇಷ್ಟು ದೊಡ್ಡ 3 ಪೇಜ್ ಇದು
ಇನ್ವಿಟೇಷನ್ ಇವರೆಲ್ಲ ಹೆಸರಿದೆ ಅಂದರೆ ಇವರೆಲ್ಲ ಪಾಲ್ಗಾರರು ಅದಕ್ಕೆ ಇನಾಗ್ರೇಷನಿಗೆ. ಅದನ್ನು ಹೇಳಿದ್ರು ಕಂಪ್ಲೀಟ್ ತನಿಖೆ ಮಾಡಲಿ ಸ್ವಾಮಿ. ಯಾವುದು ನಾಟ್ ಪಾಸಿಬಲ್. ಇಫ್ ಪೊಲೀಸ್ ಆರ್ CBI ವಾಂಟ್ಸ್ ಟು ಗೋ ಇನ್ ಡೆಪ್ತ್, ಇಫ್ ದೇ ಗೋ ಇನ್ ಡೆಪ್ತ್ ಹೋದರೆ ಖಂಡಿತವಾಗಿ ಅದರ ಒಳಗುಟ್ಟು ಸಿಕ್ಕುತ್ತೆ, ಮಾಡಲಿ. ಓಕೆ, ಅದೀಗ ಸರ್ಕಾರ ಮಾಡಬೇಕಂತೇಳಿ ಭಾಳ ಕೇಳ್ಕೊಳ್ತಾ ಇದ್ದೇನೆ ನಾನು. ಈಗ ಈ ತಿದ್ದುಪಡಿಯನ್ನ ತಂದಿರೋದ್ರಿಂದ ಕೆಲವೊಂದು ಇಸ್ಲಾಂ ಸಮುದಾಯದ ನಾಯಕರುಗಳಿಗೆ ಸ್ವಲ್ಪ ಮುಜುಗರ ಇದೆ. ಕಮಿಟಿಗಳಲ್ಲಿ ಮಹಿಳೆಯರನ್ನು ಸೇರಿಸುವಂತಕ್ಕೆ ವಿರೋಧ ಅಥವಾ ಅನ್ಯ ಧರ್ಮದವರನ್ನು ಸೇರಿಸಿರುವಂಥದ್ದು ತಪ್ಪು ಅನ್ನುವಂಥ ಸ್ವಾಮಿ ಆರೋಪ. ಅದು ಮುಂಚೆ ಇದ್ದಿಲ್ವಾ ಸ್ವಾಮಿ? ಮಹಿಳೆ ಇರಬೇಕಂದ್ರೆ ಮುಂಚೆ ರೂಲ್ ಇರ್ತಲ್ಲ. ನಾವು ಮಾಡಿದಲ್ಲ, ಈಗ ಮುಂಚೆ ಇತ್ತಲ್ಲ. ಓಕೆ, ಮತ್ತೊಬ್ಬರು ಇದ್ರೆ ಏನಾಗುತ್ತೆ ಇದರಲ್ಲಿ? ಅನ್ಯ ಧರ್ಮದವರನ್ನು ಸೇರಿಸುವಂತ ಇದ್ರೆ ಏನಾಗುತ್ತೆ? ಅದೊಂದು ಚೆಕ್ಮೇಟ್ ಆಗುತ್ತೆ, ಬೇಗ ಹೊರಬೀಳ್ಬೋದ್ರೆ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲ್ ಓಕೆ, ಗೊತ್ತಿರ್ಬೋದು. ಅಶೋಕ್ ಕುಮಾರ್. ಅದರಲ್ಲಿ ಒಂದು ಹಲವಾರು ವರ್ಷ ಇದ್ದರೆ ಅದರ ಅಧ್ಯಕ್ಷ AB ಇಬ್ರಾಹಿಂ DC ಆಗಿದ್ದಲ್ಲ, ಕಳ್ಳ, ಖಂಡಿತ ಅವನಾಗಿದ್ದ. And in a person was involved in also this of scam. ಅವನಾಗಿದ್ದ. ಏನಾದರೂ ಗಲಾಟೆ ಆಯಿತು ಸ್ವಾಮಿ? ಒಂದು ವಿಷಯ ಒಂದಿರ್ಬೋದು, ಅದು ಅಧ್ಯಕ್ಷ ಅಧ್ಯಕ್ಷ ತೀರ್ಥ ತಗೊಳ್ಳಿ ಅಂತೇಳಿ. ಈ ಶುಡ್ ಡನ್ ಇಟ್. ಅದು ಶೋಸ್ ಐ ಡೋಂಟ್ ವಾಂಟ್ ಟು ಬಿಕಮ್ ದ ಪ್ರೆಸಿಡೆಂಟ್. ಆಗಿಲ್ವಾ? ಹಾಗೆ ಅಂತ ವಿಚಾರಗಳು ಭಾಳಷ್ಟು ಇಲ್ವಾ? ಸಾಯಿಬಾಬಾ ಟೆಂಪಲ್, ಅದರಲ್ಲಿ ಮುಸಲ್ಮಾನ ಒಬ್ಬ ಬರಲೇಬೇಕು ರೂಲ್ ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಖಂಡಿತ. ಎಲ್ಲಿ ಸಾಯಿಬಾಬಾ ಟೆಂಪಲ್ ಕಟ್ತಾರೋ ಅಲ್ಲೆಲ್ಲ ಬರಬೇಕು. ಸೊ ಆಲ್ ದೀಸ್ ಆರ್ ಗುಡ್ ಫಾರ್ amicable living between the two communities, the majorities and minorities. This country belongs to everybody. Okay. And everybody should live peacefully. ಆ ಶಾಂತಿಯುತವಾದ ಜೀವನ ಮಾಡಬೇಕಾದ್ರೆ ನಾವು ದೇನ ಲೇನ ಸ್ವಲ್ಪ ಬೇಕೇ ಬೇಕು. ನಮಗೆ ಪ್ರೀತಿ ವಿಶ್ವಾಸ ತೋರಿಸ್ಬೇಕು. ಮುಂಚೆ ಮಾಡಿಲ್ಲ ಸ್ವಾಮಿ ನಾವು. ಅಯ್ಯಪ್ಪ ಟೆಂಪಲ್ಗೆ ಮೇಲೆ ಹೋಗ್ಬೇಕಾದ್ರೆ ವಾವರ್ ಮಸೀದಿಗೆ ಹೋಗಿ ಅಲ್ಲಿ ಕುಣಿದು ಕುಪ್ಪಳಿಸಿ ಅಲ್ಲಿ ಪ್ರಸಾದ ಹೋಗ್ಬೇಕು. ವಾವರನ ದರ್ಶನ ಆದ ಬಳಿಕ ದರ್ಶನ. ಇದೆಲ್ಲ ಕೈ ಬಿಡಬಾರದು. ಇದೆಲ್ಲ ಉತ್ತಮವಾದ ವಿಷಯಗಳು, ನಮ್ಮ ದೇಶಕ್ಕೆ ಉತ್ತಮವಾದ ವಿಷಯಗಳು. ನಮ್ಮ ಕುರಾನಲ್ಲಿ ಕೂಡ ಹೇಳ್ತದೆ, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್, ಕುಲ್ ಯಾ ಅಯ್ಯುಹಲ್ ಕಾಫಿರೂನ್ ಲಾ ತಾಬುದು ಮಾಬುದು ವಲಾ ಅಂತುಮ್ ಆಬಿದುನ ಮೊಹಮ್ಮದ್ ವಲಾ ಅನ ಆಬಿದುಮ್ ಮೊಹಮ್ಮತ್ತಂ ಲಕುಮ್ ದೀನುಕುಮ್ ವಲಿಯ ದೀನ್ ಅಂತೇಳಿ. ಅಂದರೆ ಅದರ ಅರ್ಥ ಅಂದರೆ ಬೇರೆ ಬೇರೆ ಕಮ್ಯುನಿಟಿ ಇರ್ಬೋದು ನಿಮ್ಮಲ್ಲಿ, ನಿಮ್ಮ ದೇಶದಲ್ಲಿ, ನಿಮ್ಮ ರಾಜ್ಯದಲ್ಲೆಲ್ಲ. ಅಲ್ಲಿ ಎಲ್ರಿಗೂ ಬೇರೆ ಬೇರೆ ಕಮ್ಯುನಿಟಿಗಳಿಗೆ ಅವರವರ ಕಮ್ಯುನಿಟಿ ಅವರವರಿಗೆ ದೊಡ್ಡದು ಅಂತ ಕುರಾನ ಹೇಳಿದೆ. ಲಕುಮ್ ದೀನುಕುಮ್ ವಲಿಯ ದೀನ್ ಅಂತೇಳಿ ಅರ್ಥ ಮಾಡ್ಕೊಂಡು. ಇದೆಲ್ಲ ಒಳ್ಳೆ ವಿಷಯಗಳು ಸ್ವಾಮಿ, ಇದೆಲ್ಲ ಬೇಕು. ಓಕೆ, ಈ ವಕ್ಫ್ನ ಮುಖಾಂತರವಾಗಿ ಈ ಧರ್ಮಗಳ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡುವಂಥದ್ದು ಜಾಸ್ತಿ ಆಯ್ತಾ ಅಂತ? ಯಾಕಂತ ಹೇಳಿದ್ರೆ 1500 ವರ್ಷಗಳ ಇತಿಹಾಸ ಇದ್ದಂಥ ಕೆಲವೊಂದು ದೇವಸ್ಥಾನಗಳೆಲ್ಲವೂ ಕೂಡ ಇಲ್ಲ ಅದು ವಕ್ಫಿಗೆ ಸೇರಿದ್ದು ಅನ್ನುವಂಥದ್ದು ಕಳೆದ 6 ತಿಂಗಳ ಹಿಂದೆ ಒಂದು ದೊಡ್ಡ ಮಟ್ಟಿಗೆ ಸುದ್ದಿ ಆಗೋದಕ್ಕೆ ಬಂತು. ರೈತರ ಪ್ರೂವ್ ಮಾಡಿಲ್ಲ ಸ್ವಾಮಿ. ಸನ್ಮಾನ್ಯ ಚೀಫ್ ಮಿನಿಸ್ಟರ್ ಆದ ಯಾರು, ಸಿದ್ದರಾಮಯ್ಯ ಅವರು ಎಷ್ಟೋ ಮಂದಿಗೆ ನೋಟಿಸ್ ಕೊಟ್ಟರು. ದೇವಸ್ಥಾನ ಅವರುಗಳಿಲ್ಲ, ಕಾಲಮ್ ನಂಬರ್ 11 ಇದು ನಮ್ಮ ವಕ್ಫ್ ಪ್ರಾಪರ್ಟಿ ಬಿಟ್ಕೊಡು. ಗಲಾಟೆ ಆಯ್ತು ಪೂರ. ಗಲಾಟೆ ಆದಾಗ ಅದನ್ನು ಹಿಂಪಡ್ಕೊಂಡ್ರು ಯಾರು? ಈ ತುಫಾನ್ ಕಳ್ಳ ಸಿದ್ದರಾಮಯ್ಯ. ಸಾರಿ ನನಗೆ ಸಾರಿ, ಐ ಟೇಕ್ ಬ್ಯಾಕ್ ಕಾಲಿಂಗ್ ಹಿಮ್ ತುಫಾನ್ ಕಳ್ಳ. ಎಲ್ಲಿಗೆ ಬೈದ್ಯ ಐ ಆಮ್ ಸಾರಿ, ಬಿಕಾಸ್ ಆ ವಿಷಯ ಹೇಳ್ಬಿಡ್ತೇನೆ ನಾನು. ಯಾಕೆ ಹಿಂತೆಕೊಂಡ್ರು ಅವರು? ಅದು ಸತ್ಯವಾಗಿದ್ದರೆ ಒಳ್ಳೆ ವಿಷಯ ಅಲ್ವ? ಅದು ನಮ್ಗೆ ಖುಷಿ ಆಗ್ತಿತ್ತು. ಅದು ಗೊತ್ತಿಲ್ಲ ಸುಳ್ಳಲ್ಲ ಅಂತೇಳಿ ತನಿಖೆ ಮಾಡ್ತಾ ಇರೋದು ಗೊತ್ತಾಗುತ್ತೆ ಅದಿಲ್ಲ ಅಂತೇಳಿ ವಿಡ್ರಾ ಮಾಡ್ಕೊಳ್ಳಲ್ಲ. ಚಿಕ್ಕ ವಿಷಯ. ನಮ್ಮ ರಾಜ್ಯದಲ್ಲಿ ಒಟ್ಟು ಇದ್ದ ಜಾಗ ವಕ್ಫ್ ಜಾಗ 54,000 ಎಕರೆ. ಅಲ್ಲಿ 29,000 ಎಕರೆ ಹೋಗಿದೆ. ಅದಕ್ಕೆ ಬೇಕಾದ ಎಲ್ಲ ಪ್ರೂಫ್ಗಳು ಕೊಟ್ಟಿದ್ದೆ. 7,000 ಪ್ರೂಫನ್ನು ಕೊಟ್ಟಿದ್ದೇನೆ. ತಹಸೀಲ್ದಾರ್ ರಿಪೋರ್ಟು, AC ರಿಪೋರ್ಟು, DC ರಿಪೋರ್ಟು, ಜ್ಯುಡಿಷಿಯಲ್ ಕಮಿಷನ್ ರಿಪೋರ್ಟು, ಕೋರ್ಟ್ ರಿಪೋರ್ಟ್ಗಳೆಲ್ಲ, ಜಜ್ಮೆಂಟ್ಗಳೆಲ್ಲ ಕೊಟ್ಟಿದ್ದೇನೆ. 29,000 ಹೋಗಿದೆ. ಇವರು ನೋಟಿಸ್ ಕೊಟ್ಟಿದ್ದು 1 ಲಕ್ಷ ಮೇಲೆ ಇದೆ. ಎಲ್ಲಿದೆ ಸ್ವಾಮಿ ಇದು? ಅದೆಲ್ಲ ಗೊತ್ತಾಗುತ್ತಿಲ್ಲ ಸುಳ್ಳು ಅಂತೇಳಿ. ಅರ್ಥ ಮಾಡ್ಕೊಳ್ರಿ ಸ್ವಾಮಿ, ಇದೆಲ್ಲ ಆಟ. ನೋಡಿ, ಬೆಸ್ಟ್ ವೇ ಟು ಎಸ್ಕೇಪ್ ಈಸ್ ಥ್ರೂ, ಬೆಸ್ಟ್ ಡಿಫೆನ್ಸ್ ಈಸ್
ಅಟ್ಯಾಕ್ ಮಾಡೋದು. ಓಕೆ. ನೀವು ನನ್ನ ಮೇಲೆ ಏನೇ ಮಾಡೋದು, ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದು ನಾವು. ನೀನು ಆಗಲಿ ಹಾಗೆ ಅಂತೇಳಿ, ಹಾಗೆ ನಂದೊಂದು ಜಾರತ್ತಲ್ಲ ಅಂತೇಳಿ. ನೀವು ಎಕ್ಸಾಕ್ಟ್ಲಿ ವಾಟ್ ಗೇಮ್ ದೀಸ್ ಪೀಪಲ್ ಆರ್ ಪ್ಲೇಯಿಂಗ್. ಓಕೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಪ್ಲೀಸ್. ಬಟ್ 2009 2013 ಕಾಲಘಟ್ಟದಲ್ಲಿ ದೇಶದಲ್ಲಿ 4 ಲಕ್ಷ ಎಕರೆಯಷ್ಟು ಭೂಮಿಗಳು ವಕ್ಫಿಗೆ ಸೇರಿದ್ದಿತ್ತು. ಬಟ್ ಈಗ 2024 ಆಗಸ್ಟರ ತಿಂಗಳ ಒಂದು ವರದಿಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ 9 ಲಕ್ಷ ಎಕರೆಯಷ್ಟು ವಕ್ಫಿಗೆ ಸೇರಿದಂಥ ಜಾಗ ಇದೆ ಅಂತ ಸ್ವಾಮಿ, again, you're reading wrong, ಸ್ವಾಮಿ. ಮೊನ್ನೆ ಅಮಿತ್ ಶಾ ಕೂಡ ಹೇಳಿದ್ರು. ಅದೇ ಅವರ ಉಲ್ಲೇಖವನ್ನೇ ನಾವು ಮಾಡೋದು. ಅವ್ರು ಹಾಗೆ ಹೇಳಿಲ್ಲ, ಅವ್ರು ಹೇಳಿದ್ದು 18 ಲಕ್ಷ ಇತ್ತು 1913. ಓಕೆ. 2013 ಅದು 9 ಲಕ್ಷ ಇಳಿದಿತ್ತು. ಓಕೆ. ಅದು ಪುನಃ ನಾವು ಕೋರ್ಟ್ ಮಾಡ್ತೀರಲ್ಲ. ಐ ಆಮ್ ಸಾರಿ, ದಿಸ್ ಇಸ್ ವಾಟ್ ಐ ಮೀನ್ ಕೋರ್ಟೆಡ್. ನಮ್ಮ ಹತ್ರ 54,000 ಎಕರೆ ಇತ್ತು ಕನ್ನಡದಲ್ಲಿ. ಅದೇ ಖಾಲಿ ಅದರಲ್ಲಿ 29,000 ಹೋಗ್ಲಿಕ್ಕೆ ಖಾಲಿ 25 ಲಕ್ಷ ಬಾಕಿ ಇದೆಯಲ್ಲ, 25,000 ಉಳಿದಿರುವಂಥದ್ದು. ಸ್ವಾಮಿ, ಇದೆಲ್ಲ ಉಂಟಲ್ಲ ಕೆಸರ ಅಚಾಟ, ಸ್ಟಾಪ್ ಮಾಡಿ. ಅವ್ರು ಸತ್ಯ ಹೇಳ್ತಾರೆ. ನಾನು 4 ಹೆಸರು ಹೇಳ್ತೇನೆ. ವಿನ್ಸರ್ ಮ್ಯಾನರು, ಫೇಮ್ ಇಬ್ರಾಹಿಂ, ಓಪನ್ ಆಗಿ ಹೇಳ್ತೇನೆ, ಎನ್ ಎ ಹಾರಿಸ್, ಇವ್ರದ್ದೆಲ್ಲ ಕೆಲವರು ನೋಡಿ ಹೇಳ್ತೇನೆ, ಈಗ ನೆನಪಾಗ್ತಿಲ್ಲಕ್ಕೆ ಮುಂದೆ ಹೇಳ್ತೇನೆ. ಅದು ಜನರಿಗೆ ಅಥವಾ ನಿಮ್ಮ ಪ್ರಶ್ನೆಯವರಿಗೆ ತೋಚಿದರೆ ಇದು ಕರೆಕ್ಟ್ ಇದೆ, ಇದು ರಿಪೋರ್ಟ್ ಕರೆಕ್ಟ್ ಇದೆ, ಅದನ್ನು ವಾಪಸ್ ಕೊಡಲಿ. ಸಲಾ ಮಾಡೋದು ಅವ್ರನ್ನ ಹೆಗಲೇ ಕೂತ್ಕೊಂಡು ಪ್ರಶ್ನೆ ಹೋಗ್ತೇನೆ ನಾನು. ಈ ವಕ್ಫಿಗೆ ಸಂಬಂಧಪಟ್ಟಂತಹ ಭೂಮಿಯಿಂದ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ ಸೀಮಿತವಾಗಿರುವಂಥದ್ದು ಅನ್ನುವಂಥ ಒಂದು ಕಲ್ಪನೆ. ಬಟ್ ಇದರಿಂದ ಕಲ್ಪನೆ ಅಲ್ಲ, ಅದು ಇರುವಂಥದ್ದು. ಬಟ್ ಇದರಿಂದ ಎಷ್ಟು ಉಪಯೋಗ ಆಗಿದೆ ತಮ್ಮ ಪ್ರಕಾರ? ಎಲ್ಲಾದ್ರೂ ಆಸ್ಪತ್ರೆಗಳು ತಾವೀಗ ವರದಿಯನ್ನ ಕಂಡುಕೊಂಡು ಹೋದಂತ ಸಂದರ್ಭದಲ್ಲಿ ಇಲ್ಲ, ಹಾಸ್ಪಿಟಲ್ ಲೂಟೆ ಮಾಡಿದ್ದು. ಓಕೆ, ಲೂಟೆ ಮಾಡಿದ್ದು. ಒಂದು 90% ಲೂಟಿ ಮಾಡಿದ್ರು ಕೂಡ ಒಂದು 10% ಆದ್ರೂ ಏನಾದ್ರೂ ಉಪಯೋಗ ಆಗಿದೆ. ಸ್ವಲ್ಪ ದುಡ್ಡು ಕೊಡೋದು, 10,000 ಕೊಡೋದು, 15,000 ಕೊಡೋದು, ಮೆಡಿಕಲ್ ಟ್ರೀಟ್ಮೆಂಟ್ 40,000 ಕೊಡೋದು, ಎಲ್ರಿಗೆಲ್ಲ ಕೆಲವರಿಗೆಲ್ಲ ಕೊಡು, ಅದು ದೊಡ್ಡ ವಿಷಯ ಮಾಡೋದು. ನಾವೊಂದು ಹೇಳ್ತೇನೆ, ಈಗ ಇವರು ಈ ಸರ್ಕಾರ ಸ್ಟಡಿ ಮಾಡಲಿ, ಅವ್ರಿಗೆ ಗೊತ್ತುಂಟು. ವಿನ್ಸರ್ ಮ್ಯಾನರ್ ಹೊಟ್ಟಿದ್ದೆಲ್ಲ ಕೇಸ್ಗಳೆಲ್ಲ ಮುಗ್ದಿದೆ. ಅದೇ ಟ್ರೂಸ್ ಮಾಡಲಿಕ್ಕೋಸ್ಕರ ಕಮಿಟಿಯನ್ನು ಕೂಡ ಮಾಡಿದರು. ಅದು ಕಮಿಟಿ ಕೂಡ ಅದು ಜಡ್ಜಸ್ ಹಾಕಿ ಅದು ಕೂಡ ಫೇಲ್ ಆಯಿತು. ಫೇಲ್ ಆಗಿ ವಾಪಸ್ ಸುಪ್ರೀಂ ಕೋರ್ಟ್ ಆಜ್ಞೆ, ಅದನ್ನು ಬಿಟ್ಕೊಡ್ಬೇಕು, ವಿನ್ಸರ್ ಮ್ಯಾನರ್ ಬಿಟ್ಕೊಡ್ಬೇಕು, ಅದರಲ್ಲಿ ಬಂದು ನಿಂತಿದೆ. ಅದನ್ನು ಬಿಟ್ಕೊಡ್ಲಿ. ನಾನು ಎಲ್ಲರ ಕೈಕಾಲು ಹಿಡಿದು ಅದನ್ನು ಬಹಳ ದೊಡ್ಡ ಸ್ಟೇಟ್ ಆಫ್ ದ ಆರ್ಟ್ ಮೆಡಿಕಲ್ ಹಾಸ್ಪಿಟಲ್ ಮಾಡಿ ಮೆಡಿಕಲ್ ಟೂರಿಸಂ ಮಾಡ್ತೇನೆ. ಅಲ್ಲಿ ಬೇಕಾದ ಜಾಗ ಇದೆ, ಪಕ್ಕದಲ್ಲಿ ಹಾಗೆ ಮತ್ತೊಂದು ಬಿಲ್ಡಿಂಗ್ ಕಟ್ಟಿ ಬಡ ಮುಸಲ್ಮಾನರಿಗೋಸ್ಕರ. ಯುಪಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಅದೇ ವಿಚಾರವನ್ನು ಇದು ನಾನು ಬಹಳ ವರ್ಷದಿಂದ ಹೇಳಿದೆ, ಮಾಡ್ಬೋದು, ಮಾಡ್ತೀನಿ ನಾನು, ಅವಕಾಶ ಕೊಡಿ. ಒಂದು ವಾಪಸ್ ತೆಕ್ಕೊಂಡಿದ್ದು ಸ್ಟೇಟ್ ಸಬ್ಜೆಕ್ಟು. ಮತ್ತೊಂದು ಹೇಳಿದ ಸ್ಟೇಟ್ ಸಬ್ಜೆಕ್ಟ್ ಆಗಬೇಕಂತೇಳಿ ಸಿದ್ದರಾಮಯ್ಯ ವಾಪಸ್ ಸ್ಟೇಟ್ ತೆಕ್ಕೊಡಿ. ನನಗೆ ತೆಗೆದ್ರೆ ಆಗುದಿಲ್ಲ, ಅದು ಹೀಗೆ ಸತ್ಯ ಹೇಳಿದ್ರು. ಆಗುತ್ತಾಗಲ್ಲ ಅಂತ ಹೇಳಿ ಎಷ್ಟು ಬಸ್ಸಿಗೆ ಸತ್ಯ ಗೊತ್ತಾಗಲಿ. ಈ ಕಾಂಗ್ರೆಸ್ ಈಗ ಪ್ರಸ್ತುತ ಮುಸಲ್ಮಾನರನ್ನ ರಾಜಕೀಯವಾಗಿ ಬಳಸಿಕೊಳ್ತಾ ಇದೆ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈ ಹಿಂದೆ 2 ವರ್ಷಗಳ ಹಿಂದೆ CA ಕಾನೂನು ಬರುವಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಈ ಕಾನೂನು ಏನಾದರೂ ಜಾರಿಯಾದರೆ ಇಲ್ಲಿರುವಂಥ ಮುಸಲ್ಮಾನರನ್ನ ಎಲ್ಲರನ್ನೂ ಕೂಡ ದೇಶದಿಂದ ಓಡಿಸುವಂಥ ಪ್ರಯತ್ನ ಆಗುತ್ತೆ BJP ಸರ್ಕಾರದಿಂದ ಅಂತ ಹೇಳಿ. ಈಗ ವಕ್ಫ್ ಬರುವಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಸುಳ್ಳು ವಿಚಾರ. ಈ 6-7 ವರ್ಷದಲ್ಲಿ ಅಂಥದ್ದು ಯಾವುದಾದ್ರೂ ಒಂದು ವಿಷಯ ನಡೆದಿದೆಯಾ? ಎಸ್ CA ಕಾನೂನು ಜಾರಿ ಆದ ಅದು ಕೆಲವು ಕಡೆ ಬಂದೇಶ್ವರಲ್ಲಿ ಯಾವ ಕಡೆ ಕೆಲವು ಕಡೆ 89 ನಾನು ತೋರಿಸ್ತೇನೆ. ಅವರು ಅದಕ್ಕೆ ಹ್ಯಾಪಿ, ಅವ್ರ ಹೆಸರೇ ಇದ್ದಿಲ್ಲ ಎಲ್ಲೂ ಕೂಡ. ಹೆಸರು ಬರೋಂಗಾಯ್ತು, ಸಿಟಿಜನ್ಶಿಪ್ ಸಿಗೋಂಗಾಯ್ತು, ಪಾಸ್ಪೋರ್ಟ್ ಸಿಗೋಂಗಾಯ್ತು. ತೋರಿಸ್ತೇನೆ ನಾನು. ಎಷ್ಟೋ ಮಂದಿ ಈಗ ದುಬೈಗೆ ಹೋಗಿದ್ದಾರೆ ಆ CA ಬಂದ ನಂತರ. ಒಳ್ಳೇದಾಗಿದೆ. ನಾನು ಹೇಳ್ತೇನೆ, ಇವ್ರ ಒಂದು ಹಾಳಾದ ತೋರಿಸಿದ್ವಿ, ನಾನು ಒಳ್ಳೆಯ ತೋರಿಸೋದು ಬೇಡ, ಇವ್ರು ಒಂದು ಹಾಳಾದ ತೋರಿಸ್ಲಿ. ಕರೆಕ್ಟ್. ಹಾಗೆ ಇದು ಕೂಡ ಸಮಯ ಕೊಡಿ, ಸ್ವಲ್ಪ ಸಪೋರ್ಟ್ ಮಾಡಿ, ನ್ಯಾಯಬದ್ಧವಾಗಿ ಮಾಡ್ತಾರೆ ಇಲ್ವ ಅಂತ ನೋಡಿ. ನಾವು ನೋಡದೆ ಈ ಕಳ್ಳರು ಹೇಳಿದ್ದಕ್ಕೆ ಯಾಕೆ ನಾಚಬೇಕು ಅವ್ರ ಜೊತೆ? ಪ್ಲೀಸ್, ನಿಮ್ಮನ್ನು ಒಳಿತಿನ ರಸ್ತೆಯಲ್ಲಿ ತಗೊಂಡು ಹೋಗಿದ್ರೆ ಆಮೇಲೆ ಕೇಳಿ. ಯು ಆಸ್ಕ್ ಮಿ ದೆನ್. ಅದು ಕರೆಕ್ಟ್ ಪತ್ರದಲ್ಲಿ ಹೋಗ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗಿ. ಕೊನೆಯದಾಗಿ ಈ ವಕ್ಫ್ನ ತಿದ್ದುಪಡಿಯಿಂದಾಗಿ
ಮುಸಲ್ಮಾನರಿಗೆ ಸ್ಪೆಷಲಿ ಯಾವ ರೀತಿಯಾದಂಥ ಬೆನಿಫಿಟ್ ಇನ್ನು ಮುಂದಿನ ದಿನಗಳಲ್ಲಿ ಸಿಗಬಹುದು ಅನ್ನುವಂಥ ಕ್ಲಿಯರ್ ಕಟ್ ಆದಂಥ ಮೆಸೇಜ್ ನೀಡೋದಾದ್ರೆ ಈಗ ಭಾಳಷ್ಟು ಕಳ್ಕೊಂಡಿದ್ದೇವೆ ವಕ್ಫ್ ಆಸ್ತಿಗಳನ್ನು. ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, 5 ಸ್ಟಾರ್ ಹೋಟೆಲ್ ಇದೆ, ಎಲ್ಲ ಇದೆ. ಇದು ನಿಜವಾಗ್ಲೂ ಇಂಪ್ಲಿಮೆಂಟ್ ಮಾಡಿ ಬಿಟ್ಟರೆ ಅದೇ ಬಿಕಾಸ್ ಸೇಫ್ ಸಬ್ಜೆಕ್ಟ್ ಇಲ್ಲಿ ಆಲ್ ದೀಸ್ ವಿಲ್ ಕಮ್ ಬ್ಯಾಕ್. ಓಕೆ 50% ಆಫ್ ಇನ್ ಈಚ್ ಮೆಡಿಕಲ್ ಕಾಲೇಜ್ ಫ್ರೀ ಆಗಿ ಉಚಿತವಾಗಿ ಮುಸಲ್ಮಾನರಿಗೆ ಕೊಟ್ಟು ಬಾಕಿದಲ್ಲಿ ಚಾರ್ಜ್ ಮಾಡೋಣ. ಹಾಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡೋಣ, ಹಾಸ್ಪಿಟಲ್ ಅದರಿಂದ ಗುಣಪಡ್ಕೊಳ್ಳೋಣ. ಪ್ರಯೋಜನವೇ ಪ್ರಯೋಜನ. ನಾನು ಇಷ್ಟೆಲ್ಲ ಹೇಳಿದ ನಂತರ ನಾನು ಒಂದು ತಪ್ಪು ಮಾಡಿದರೆ ಅಥವಾ ಒಂದು ಪೈಸಾ ಅದು ಎಲ್ಲಾದರೂ ಏನು ಆಕ್ರಮಣ ಮಾಡಿದರೆ, ಭ್ರಷ್ಟಾಚಾರ ಮಾಡಿದರೆ ಒಂದು ತೆಗೆದು ತೋರಿಸಿ, ಯಾಕೆ ನನ್ನ ವಿಷಯ ನಂಬೇಡಿ. ಆದರೆ ಮುಂಚಿನ ಹಾಗಿಲ್ಲ. ಆ ದಿವಸ ನಾನು ಭಾಳಷ್ಟು ಅಪೋಸ್ ಮಾಡೋರು ಈಗ ಭಾಳಷ್ಟು ಮಂದಿ ನನಗೆ ಸಪೋರ್ಟ್ ಮಾಡ್ತೀವಿ. ಈಗ ಮೊನ್ನೆ ಕೂಡ ಕಮ್ಮಿಯಲ್ಲಿ 150 ಕಾಲ್ಸ್ಗಳು ಬಂದಿದೆ ರಾಯಚೂರಿಗೆ, ಗುಲ್ಬರ್ಗ, ಅಲ್ಲಿಂದ ಇಲ್ಲಿಂದ. ಸಾಪ್ ಆಪ್ ಟೀಕೆ ಆಯ್ತಾ, ಟೀಕೆ ಆಪ್ಸ್ಗೆ ಸಾಥ್ ಅಂತೇಳಿ. ಅದ್ರ ಜೊತೆಗೆ ತಮಗೆ ಬೆದರಿಕೆ ಕರೆಗಳು ಕೂಡ ಬಂದಿದೆ. ಅದಕ್ಕೆ ಬೇಕಾದಂಥ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು, ಕೋರ್ಟ್ಗೆ ಹೋಗಿ ಕೊಟ್ಟಿದ್ದೇನೆ, ಎಲ್ಲ ಆಗಿದೆ. ಅಂದ್ರೆ ತಮ್ಮ ವರದಿಯಿಂದಾಗಿ ದೇಶಾದ್ಯಂತ ಇದು ಸಂಚಲನ ಆಗ್ತಾ ಇದೆ. ಅದಕ್ಕೋಸ್ಕರ ಯಾರು ಕಲ್ಪ್ರಿಟ್ಸ್ ನೋಡಿ ಇನ್ವಾಲ್ವ್ ಆಗಿದ್ದಾರೋ ಅವರು. ಯಾಕೆಂದರೆ ಮೋದಿ ಹೇಳಿದ್ರಲ್ಲ, ಹೋಲ್ ಆರ್ ಇನ್ವಾಲ್ವ್ ಸೋಫಾ. ನನ್ನ ವಿಷಯವನ್ನು ಪ್ರಸ್ತಾಪಿಸಿದವರು ಈಗ ಅವ್ರ ರಿಪೋರ್ಟಲ್ಲಿ. ಒಂದು ಅದು ಯಾರೆಲ್ಲ ಅದು ಇನ್ವಾಲ್ವ್ ಆಗಿದ್ದಾರೆ ಯಾಕಂದರೆ ಅವರಿಗೆ ಪನಿಷ್ಮೆಂಟ್ ಖಂಡಿತ, ಮತ್ತು ಅವ್ರು ದೋಷಿತ ಆಸ್ತಿ ವಾಪಸ್ ತಗೊಳ್ತೇವೆ ಅಂತೇಳಿ. ಸೊ ನ್ಯಾಚುರಲಿ ನಡಕ ಬಂತು. ಏನು ಜೈಲು ಹೋಗೋ ಸಂದರ್ಭ ಬಂತಲ್ಲ, ನಮ್ಮ ಆಸ್ತಿ ಕಳ್ಕೊಳ್ಳೋ ಸಂಬಂಧ ಬಂತಲ್ಲ, ಕದ್ದ ಆಸ್ತಿ ಕಳ್ಕೊಳ್ಳೋ ಸಂಬಂಧ ಬಂತಲ್ಲ ಅಂತೇಳಿ ಅವರ ಚಮಚಗಳು ಅವ್ರಿಗೆ ಬೇಕಾದ ಕೆಲವರೆಲ್ಲ ಇದು ಮಾಡ್ತಿದ್ದಾರೆ. ಎಸ್, ಹಾಗಾದರೆ ಅನ್ವರ್ ಮಾಣಿಪಾಡಿ ಅವರಿಗೆ ಈಗಲೂ ಕೂಡ ಜೀವ ಬೆದರಿಕೆಗಳು ಅಥವಾ ಥ್ರೆಟ್ ಕಾಲ್ಗಳು ಎಟ್ ಪ್ರೆಸೆಂಟ್ ಕೂಡ ಇದೆ ವಿಚಾರಕ್ಕೆ ಸಂಬಂಧಪಟ್ಟ. ಮುಂಚೆ ಇತ್ತು, ಮುಂಚೆ ಅಟ್ಯಾಕ್ ಕೂಡ ಆಗಿತ್ತು ಬ್ಯಾಂಗ್ಳೂರು ಇರಬೇಕಾದ್ರೆ 2013 ಈಗ ಇರ್ಬೋದು ಈಗ. ಆದರೆ ಒಂದು ನಮ್ಮ ಜೀವ ಯಾವಾಗ ಹೋಗುತ್ತೆ ಹೇಳೋಕ್ಕಾಗಲ್ಲ. ಎಲ್ಲ ಮುಸಲ್ಮಾನ ಅದು ಬಿಲೀಫ್, ಎಲ್ಲ ಅದೇ ಬಿಲೀಫ್ ಇದೆ. ಮತ್ತು ಒಳ್ಳೆ ಕಾರ್ಯ ಮಾಡಿ ಸತ್ತು ಹೋದರೆ, ಯಾರಾದರೂ ಕೊಂದರೆ ನಿಮಗೆ, ನೀವು ಶಹೀದ್ ಆಗ್ತೀರಿ ಅಂತೇಳಿ. ಈ ಶಹೀದ್ ಆದರೆ ನಿಮಗೆ ಆಕಿರದಲ್ಲಿ, ಲೈಫ್ ಆಫ್ಟರಲ್ಲಿ ನಿಮಗೆ ನಿಮ್ಮ ರಿವಾರ್ಡ್ ಈ ಸರ್ಟನ್, ನಿಮಗೆ ಸಿಗುವ ಬಹುಮಾನ ಡೆಫಿನೆಟ್. ಅದರಿಂದಾಗಿ ನಾನು ಹೆಚ್ಚು ಅದರ ಹಿಂದೆ ಕೂಡ ಹೋಗುವುದಿಲ್ಲ. ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿದ್ದೆ ಬೇಡ. ಯಾಕೆ ಸೆಕ್ಯೂರಿಟಿ ಇದ್ದವರಿಗೆ ಕೊಂದಿಲ್ವಾ? ಇಂದಿರಾ ಗಾಂಧಿನ ಕೊಂದಿಲ್ವಾ? ಜಾನ್ ಎಫ್ ಕೆನೆಡಿನ ಕೊಂದಿಲ್ವಾ? ಅಲ್ಲಿ ಅಮೆರಿಕದಲ್ಲಿ ಅಂಥ ಕಡೆ ಆಗಲಿಲ್ವಾ? ಇಲ್ಲಿ ಎಷ್ಟೋ ಮಂದಿ ಈಗ ಇದು ಕೂಡ ಹೋಗಲಿಲ್ವಾ? ಅದು ಬರೆದುಂಟು ಹಾಗೆ ಅಲ್ಲ. ಐ ಮೀನ್ ದೇವರ ವಿಷಯ ಹಾಗೆ ಉಂಟು. ನಮಗೆ ಆಗಲಿ, ಅದನ್ನು ಭಾಗ್ಯ ಸಿಗಲಿ. ನನಗೆ ಮಾಡೋದನ್ನ ಮಾಡಿದ್ದೇನೆ, ಮಕ್ಕಳಿದ್ದ ಅವರು ಪಾಡಿಗಿದ್ದಾರೆ. ಯಾವುದು ಇಲ್ಲ, ಯಾವುದು ಕೆಟ್ಟ ಹೆಸರು ಪಡ್ಕೊಂಡಿಲ್ಲ ಅಷ್ಟೇ. ಎಸ್, ಥ್ಯಾಂಕ್ ಯು ಸರ್. ವಕ್ಫಿಗೆ ಕುರಿತಂತೆ ಹಲವು ವಿಚಾರಗಳನ್ನು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ. ಸೊ ಧನ್ಯವಾದಗಳು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಎಸ್, ನನ್ನ ಬೇಡಿಕೆ ಮಾತ್ರ ಈಡೇರಿಸಿ, ಮೈ ಬ್ರದರ್ ಇನ್ ಮುಸ್ಲಿಂ. ಎಸ್, ಥ್ಯಾಂಕ್ ಯು ಸೊ ಮಚ್. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ವಕ್ಫಿಗೆ ಸಂಬಂಧಪಟ್ಟಂತೆ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಹಲವು ಚರ್ಚೆಗಳು, ಹಲವು ಗೊಂದಲಗಳು ಇದ್ದು, ಸೊ ಅದೆಲ್ಲದಕ್ಕೂ ಕೂಡ ಅನ್ವರ್ ಮಾಣಿಪಾಡಿ ಅವರ ವರದಿ ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗಿತ್ತು ಅನ್ನುವಂಥದ್ರ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest Smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ.